ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೇಳುತ್ತಾ? ಹರೇ ಕೃಷ್ಣ ಎಲ್ಲರಿಗೂ. ಕೇಳ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಸ್ವಾಗತ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ನಡೆಸಿಕೊಡುತ್ತಿರ್ತಕ್ಕಂತಹ 18 ದಿನಗಳ ಭಗವದ್ಗೀತೆಯ ಅಧ್ಯಯನ ತರಗತಿಗೆ ಸ್ವಾಗತ. ಇಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿತ್ಯಾನಂದ ತ್ರಯೋದಶಿ. ಈ ನಿತ್ಯಾನಂದ ತ್ರಯೋದಶಿಯಂದು ಆ ನಿತ್ಯಾನಂದ ಶ್ರೀ ಬಲರಾಮ ದೇವರ ಅವರ ಆಶೀರ್ವಾದವನ್ನು ನಾವು ಬೇಡ್ಕೊಳ್ಳೋಣ. ಯಾಕೆಂದರೆ ಅವರು ಗುರುತತ್ವ. ನಮಗೆ ಯಾವುದೇ ಒಂದು ಅರ್ಥ ಆಗಬೇಕಾದ್ರೆ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇದು ಯಾವುದಾದ್ರೂ ನಮಗೆ ಅರ್ಥ ಆಗಬೇಕು, ಆಧ್ಯಾತ್ಮಿಕ ತಿಳುವಳಿಕೆ ಬರಬೇಕಂದ್ರೆ ಗುರುವಿನ ಕರುಣೆ ಅನುಗ್ರಹ ಮುಖ್ಯ. ಆದ್ದರಿಂದ ಶ್ರೀ ನಿತ್ಯಾನಂದರ ಆವಿರ್ಭಾವದ ದಿನ ಇವತ್ತು. ಸೊ ಅವರ ಆಶೀರ್ವಾದವನ್ನು ನಾವು ಬೇಡ್ಕೊಳ್ಳೋಣ. ನಾವು ಈ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಕೊಡುವಂಥ ಶ್ರೀ ರಾಧಾ ಗೋವಿಂದರಲ್ಲಿ ಬೇಡ್ಕೊಳ್ಳೋಣ. ನಾನು ಕೂಡ ಬೇಡ್ಕೊಳ್ತೇನೆ, ಶ್ರೀ ರಾಧಾ ಗೋವಿಂದರು ನನಗೆ ಶ್ರೀಮದ್ ಭಗವದ್ಗೀತೆಯನ್ನು ಯಥಾರೂಪವಾಗಿ ಶ್ರೀಲ ಪ್ರಭುಪಾದರು ಹೇಗೆ ತಿಳಿಸಿದ್ದಾರೆ ಅದನ್ನು ನಿಮಗೂ ಕೂಡ ತಿಳಿಸ್ಲಿಕ್ಕೆ ನನಗೆ ಶಕ್ತಿಯನ್ನು ಕೊಡುವಂಥ ಶ್ರೀ ರಾಧಾ ಗೋವಿಂದರಲ್ಲಿ ಮತ್ತೆ ಬೇಡ್ಕೊಳ್ತೇನೆ. ಹರೇ ಕೃಷ್ಣ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सगणरघुनाथान्वितं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणासिन्धो दीनबन्धो जगत्पते गोपेश गोपिकान्ता राधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ की जय. ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಅಧ್ಯಾಯ 8ರ ಅವಲೋಕನ. ನಿನ್ನೆ ನಾವು ಅಧ್ಯಾಯ 7 ಮುಗಿಸಿದ್ದೇವೆ. ಇಲ್ಲಿ ಅಧ್ಯಾಯ 7ರಲ್ಲಿ ಅಧ್ಯಾಯ 7ರ ಹೆಸರನ್ನು ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. 7ನೇ ಅಧ್ಯಾಯದ ಹೆಸರೇನು? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ವಿಜ್ಞಾನ ಯೋಗ. ಇದಕ್ಕೆ ಇನ್ನೊಂದು ಹೆಸರು ಶ್ರೀಲ ಪ್ರಭುಪಾದರು ಕೊಟ್ಟಿದ್ದು ಹೆಸರು ಭಗವದ್ ಜ್ಞಾನ. ಸೊ ಈ ಅಧ್ಯಾಯ 7ರಲ್ಲಿ ಏನ್ ತಿಳ್ಕೊಂಡ್ವಿ? ನಿನ್ನೆ ನಾವು ಶ್ರವಣದ ಮಹತ್ವವನ್ನು ತಿಳ್ಕೊಂಡಿದ್ದೇವೆ. ಶ್ರವಣ ಪ್ರಕ್ರಿಯೆ ಮೂಲಕ ನಾವು ಕೃಷ್ಣನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬಹುದು. ಆಮೇಲೆ ಕೃಷ್ಣನ ಒಂದು ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳು ಕೃಷ್ಣನಿಂದಲೇ ಬರುತ್ತವೆ. ಅಂದ್ರೆ ಆಧ್ಯಾತ್ಮಿಕ ಶಕ್ತಿ, ಭೌತಿಕ ಶಕ್ತಿ ಇವುಗಳೆಲ್ಲರ ಮೂಲ ಕೃಷ್ಣನೆಂದು ತಿಳಿದುಕೊಂಡೆವು. ಆಮೇಲೆ ನಮಗೆ ಕೃಷ್ಣನಿಗೆ ಯಾಕೆ ಶರಣಾಗತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ, ನಾವು ಮೂರು ಗುಣಗಳಿಂದ ನಾವು ಬಾಧಿತರಾಗಿದ್ದೇವೆ. ಹಾಗಾಗಿ ನಮಗೆ ಶರಣಾಗತಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಈ 3 ಗುಣಗಳನ್ನ ನಿಯಂತ್ರಿಸೋರು ಕೃಷ್ಣ. ಸೊ ಆದ್ದರಿಂದ ಕೃಷ್ಣನಿಗೆ ನಾವು ಶರಣಾಗತ ಆದ್ರೆ 3 ಗುಣಗಳಿಂದ ಬಿಡುಗಡೆ ಹೊಂದಬಹುದು. ಅದನ್ನು ಕೂಡ ನೋಡಿದ್ವಿ. 4 ರೀತಿಯ ಜನ ದುಷ್ಟರು, ಅವರು ಭಗವಂತನಿಗೆ ಶರಣಾಗೋದಿಲ್ಲ. ಮತ್ತೆ 4 ರೀತಿಯ ಜನ ಸುಕೃತಿನ, ಅವರು
ಭಗವಂತನಿಗೆ ಶರಣಾಗ್ತಾರೆ. ಯಾರಾದ್ರೂ ಹೇಳ್ತೀರಾ 4 ರೀತಿಯ ದುಷ್ಟರು ಯಾರು ಭಗವಂತನಿಗೆ ಶರಣಾಗೋದಿಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. 4 ಜನ ದುಷ್ಕೃತಿನ ಅವರು ದುಷ್ಟರು ಯಾರು ಅವರು ಭಗವಂತನಿಗೆ ಶರಣಾಗುವುದಿಲ್ಲ? ಹರೇ ಕೃಷ್ಣ. ಕೇಳ್ತಾ ಉಂಟಾ ಮಾತಾಜಿ? ಹೇಳ್ತಿದೆ ಮಾತಾಜಿ. ಅದು ಯಾರು ಸೈಲೆಂಟ್ ಆಗಿದ್ದಾರೆ? ಹರೇ ಕೃಷ್ಣ. ಮಾತಾಜಿ, ಸುಳ್ಳು ಹೇಳೋರು, ಮೋಸ ಮಾಡೋರು. ಪ್ರಭುಪಾದರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಯಾವ ತರ ಹೇಳಿದ್ದಾರೆ? ಮೂರ್ಖರು, ಜ್ಞಾನವಿಲ್ಲದವರರು, ದುಷ್ಟರು, ಶರಣಾಗತಿ ಆಗದೆ ಇರೋರು. ಶರಣಾಗತಿ ಆಗದಿದ್ದವರು 4 ಜನ ಇದ್ದಾರೆ. ಮೂಢರು, ನರಾಧಮರು, ಮಾಯೆಯ ಅಪಹೃತ ಜ್ಞಾನ ಮತ್ತೆ ಆಸುರಿ ಸ್ವಭಾವದವರು. 4 ರೀತಿಯ ಜನ ಯಾರು ಶರಣಾಗ್ತಾರೆ? ಆರ್ತೋ ಕಷ್ಟದಲ್ಲಿರುವವರು, ಅರ್ಥಾರ್ಥಿ ಅಂದ್ರೆ ಹಣ ಅಥವಾ ಯಾವುದಾದ್ರು ಸಂಪತ್ತು ಬೇಕಾದವರು, ಆಮೇಲೆ ಅರ್ಥಾರ್ಥಿ, ಜಿಜ್ಞಾಸು ಅಂದ್ರೆ ಕುತೂಹಲ ಇರ್ತಕ್ಕಂಥವರು, ಜ್ಞಾನಿಗಳಾದವರು. ಈ 4 ಜನ. ಸೊ 4 ಜನರಲ್ಲಿ ಜ್ಞಾನಿಗಳಾದವರನ್ನ ಭಗವಂತನಲ್ಲಿ ಅವರಿಗೆ ಭಗವಂತನಿಗೆ ಅವ್ರ ಕಂಡ್ರೆ ಇಷ್ಟ. ಯಾಕಂದ್ರೆ ಅವರಿಗೆ ಯಾವ ಒಂದು ಇಚ್ಛೆ ಕೂಡ ಇರೋದಿಲ್ಲ. ಆಮೇಲೆ ಇನ್ನು ಜ್ಞಾನವಿಲ್ಲದ ಇತರರು ಅವರು ದೇವತೆಗಳಿಗೆ ಶರಣಾಗ್ತಾರೆ. ಮತ್ತು ನಿರಾಕಾರವಾದಿಗಳ ಬಗ್ಗೆ ಕೂಡ ನಿನ್ನೆ ಹೇಳಿದ್ದಾರೆ ಭಗವಂತ ನಮಗೆ. ಆಮೇಲೆ ಜೀವಿಯ ದಿಗ್ಭ್ರಮೆ ಮತ್ತು ಕೃಷ್ಣನ ಜ್ಞಾನದ ಮೂಲಕ ಅವರ ಸ್ವತಂತ್ರ. ಈಗ ಜೀವಿ ದಿಗ್ಭ್ರಮೆಯೊಳಗಿದ್ದಾನೆ, ಅಂದ್ರೆ ಭ್ರಮೆಯಲ್ಲಿದ್ದಾನೆ. ಯಾಕೆ? ದ್ವಂದ್ವಗಳಲ್ಲಿದ್ದಾರೆ. ಸೊ ಅದನ್ನ ಹೋಗಿಸುವುದು ಹೇಗೆ? ಕೃಷ್ಣನ ಜ್ಞಾನದ ಮೂಲಕ. ಕೃಷ್ಣನ ಬಗ್ಗೆ ತಿಳುವಳಿಕೆ ನಮಗೆ ಸಿಕ್ಕಿದ್ರೆ ನಾವು ಈ ದ್ವಂದ್ವದಿಂದ ಹೊರಗೆ ಬರಬಹುದು. ಆವಾಗ ನಮಗೆ ಇಲ್ಲಿಂದ ಐಕ್ಯದಿಂದ ಬಿಡುಗಡೆ ಸಾಧ್ಯ. ಈಗ 8ನೇ ಅಧ್ಯಾಯದ ಅಲ್ಲಿ ಇರ್ತಕ್ಕಂಥದ್ದು ಅಂದ್ರೆ 8ನೇ ಅಧ್ಯಾಯದ ಹೆಸರು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅಕ್ಷರ ಬ್ರಹ್ಮ ಯೋಗ. ಇದನ್ನು ಅಕ್ಷರ ಬ್ರಹ್ಮ ಯೋಗ ಎಂದು ಕರೆಯುತ್ತಾರೆ, ಹಾಗೂ ಭಗವತ್ ಪ್ರಾಪ್ತಿ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ 28 ಶ್ಲೋಕಗಳಿವೆ. ಸೊ ಇಲ್ಲಿ ಮುಖ್ಯವಾದ ವಿಚಾರಗಳು 6. ಅರ್ಜುನನ ಪ್ರಶ್ನೆಯಿಂದ ಈ ಒಂದು ಅಧ್ಯಾಯ ಪ್ರಾರಂಭವಾಗುತ್ತೆ. ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾನೆ. ಆ 8 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳಿಗೆ ಭಗವಾನ್ ಕೃಷ್ಣ 2 ಶ್ಲೋಕಗಳಲ್ಲಿ ಕೊಟ್ಟು ಬಿಡ್ತಾರೆ. ಮತ್ತು ಉಳಿದ 1 ಪ್ರಶ್ನೆಗೆ ಇಡೀ ಅಧ್ಯಾಯವನ್ನೇ ಮೀಸಲಿಟ್ಟಿದ್ದಾರೆ. ಆಮೇಲೆ ಸಾವಿನ ಸಮಯದಲ್ಲಿ ನಾವು ಕೃಷ್ಣನನ್ನ ನೆನಪಿಸಿಕೊಳ್ಳೋದು. ಸೊ ಸಾವಿನ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸ್ಕೊಳ್ಳೋದು ಅಂತೆ ನಾರಾಯಣ ಸ್ಮೃತಿ. ಸೊ ತಸ್ಮಾತ್ ಸರ್ವೇಷು ಕಾಲೇಶು ಅಂದ್ರೆ ಸಾವಿನ ಸಮಯದಲ್ಲಿ ನಮಗೆ ಭಗವಂತನ ನೆನಪು ಮಾಡಬೇಕು ಅಂದ್ರೆ ಇಡೀ ಜೀವನವಿಟ್ಟಡಿ ನಾವು ಆ ಭಗವಂತನನ್ನ ನೆನಪಿಸ್ಕೊಂಡ್ರೆ ಸಾವಿನ ಸಮಯದಲ್ಲಿ ಸಾಧ್ಯ. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಓಮಿತಿ ಏಕಾಕ್ಷರಂ, ಓಂಕಾರ ಶಬ್ದ. ಶುದ್ಧ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಿಸುವುದು. ಯಾಕೆಂದ್ರೆ ಕೃಷ್ಣನನ್ನ ನಾವು ಸ್ಮರಿಸುವುದು ಭಕ್ತಿ ಮಾರ್ಗದಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಶುದ್ಧ ಭಕ್ತಿಯಿಂದ ಆ ಭಗವಂತನನ್ನು ಪಡ್ಕೊಳ್ಬಹುದು. ಯಾಕೆಂದ್ರೆ ಇದು ಐಹಿಕ ಲೋಕ, ಅದು ದುಃಖಾಲಯ ಮತ್ತು ಅಶಾಶ್ವತವಾಗಿದ್ದು ಅಂತ. ಆದ್ದರಿಂದ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು. ಸೊ ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚ ಇವೆರಡರ ಗುಣಲಕ್ಷಣಗಳನ್ನು ಹೇಳ್ತಾರೆ. ಈಗ ನಮಗೆ ಏನಾಗುತ್ತೆ ಅಂದ್ರೆ ಈ ಭೌತಿಕ ಪ್ರಪಂಚ ಇದರಲ್ಲಿ ಏನು ಯಾವ ತರ ಇದೆ, ಆಮೇಲೆ ಆಧ್ಯಾತ್ಮಿಕ ಪ್ರಪಂಚ ಯಾವ ತರ ಇದೆ ಅಂತ ತಿಳ್ಕೊಂಡ್ರೆ ನಮಗೆ ಯಾವುದು ಒಳ್ಳೇದು ಅಂತ ನಮಗೆ ನಿರ್ಧಾರ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ಭಗವಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಪ್ರಪಂಚ ಎಷ್ಟು ತುಂಬಾ ಹೇಗೆ ಒಳ್ಳೇದು ಅದನ್ನ ಭಗವಂತ ತಿಳಿಸ್ಕೊಡ್ತಾನೆ. ಶುದ್ಧ ಭಕ್ತಿಯಿಂದಲೇ ಪರಮೋನ್ನತನನ್ನು ಸಾಧಿಸಲು ಸಾಧ್ಯ. ಸೊ ಹಾಗಾಗಿ ಶುದ್ಧ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ನಾವು ಭಗವಂತನನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಅಧ್ಯಾಯಕ್ಕೆ ಹೋಗುವ ಮುಂಚೆ ಇಲ್ಲಿ ನಾವು ಒಂದು ನೋಡ್ತಾ ಇದ್ದೇವೆ. ಇಲ್ಲಿ ಈ ಚಿತ್ರದಲ್ಲಿ ಏನನ್ನು ನೋಡ್ತಾ ಇದ್ದೇವೆ, ನಾವು ಒಂದು ಹೋಟೆಲ್ನಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ.
ಅವರಿಗೆ ಆರ್ಡರ್ ಮಾಡಿದ್ದನ್ನ ತಂದು ಸರ್ವ್ ಮಾಡ್ತಾ ಇದ್ದಾರೆ ಅಲ್ವಾ? ಕಾಣುತ್ತೆ ನಿಮಗೆ? ಹರೇ ಕೃಷ್ಣ. ಹಾಗಾಗಿ ಕಾಣಿಸ್ತಾ ಇದೆ ಇಲ್ಲಿ ಮಾತಾಜಿ. ಕಾಣಿಸ್ತಾ ಇದೆ. ಹಾ, ಈಗ ಏನಾಗತ್ತೆ ಅಂತಂದ್ರೆ ನಾವು ದೇವರಿಗೂ ಕೂಡ ಇದೇ ತರಹ ನಾವು ಆರ್ಡರ್ ಮಾಡಿಬಿಡ್ತೇವೆ. ಏನನ್ನ? ನಮಗೆ ಈ ದೇಹ ಅಂತ್ಯವಾದಾಗ, ನಮಗೆ ಸಾವು ಅಂತ ಬಂದಾಗ ಮತ್ತೊಂದು ಶರೀರ ಸಿಗ್ತದೆ. ಅದನ್ನ ನಾವು ನೋಡಿದ್ದೇವೆ. ಸಾವು ಜಾತಸ್ಯ ಮರಣಂ ಧ್ರುವಂ, ಮನುಷ್ಯನಿಗೆ ಸಾವು ಬರಲೇಬೇಕು. ಆದರೆ ಸತ್ತ ಮೇಲೆ ಮತ್ತೊಂದು ಶರೀರ ಸಿಗ್ತದೆ. ಸೊ ನಾವು ಯಾವಾಗ ಎಲ್ಲಿಯವರೆಗೆ ಶುದ್ಧ ಭಕ್ತರಾಗಿ ಈ ಆಧ್ಯಾತ್ಮಿಕ ಶರೀರ ಪಡ್ಕೊಳ್ಳಲ್ಲ, ಅಲ್ಲಿವರೆಗೆ ನಮಗೆ ಭೌತಿಕ ಶರೀರ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಭೌತಿಕ ಶರೀರ ಹೇಗೆ ಬರುತ್ತೆ ನಮಗೆ ಅಂದ್ರೆ, ನಾವು ಏನು ಕರ್ಮ ಮಾಡಿರುತ್ತೇವೆ ಆ ಕರ್ಮದ ಫಲ ಏನಿರುತ್ತೆ, ಮತ್ತೆ ಆ ಒಂದು ನಮ್ಮ ಕರ್ಮದ ಪ್ರತಿಕ್ರಿಯೆಗಳು ಏನಿರುತ್ತೆ ಅದು, ಮತ್ತು ನಮ್ಮ ಸಾವಿನ ಸಮಯದಲ್ಲಿ ನಮ್ಮ ಇಚ್ಛೆ ಯಾವುದಿರುತ್ತೆ, ಸೊ ನಮ್ಮ ಒಂದು ಪ್ರಜ್ಞೆ ಯಾವುದಿರುತ್ತೆ, ಇದನ್ನ ನೋಡಿ ನಮಗೆ ಆ ಒಂದು ಮುಂದಿನ ಶರೀರ ಅದನ್ನ ಭಗವಂತ ಡಿಸೈಡ್ ಮಾಡ್ತಾರೆ. ಸೊ ಕರ್ಮಣ ದೈವ ನೇತ್ರೇಣ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನನ್ನ ಮಾಡಿದ್ದೇವೆ ಈ ಐಕ ಪ್ರಪಂಚದಲ್ಲಿ, ನಾವು ಈಗ ಈ ಜನ್ಮದಲ್ಲಿ, ಅದು ನಮ್ಮ ಮುಂದಿನ ಜನ್ಮದ ಶರೀರವನ್ನ ಆರ್ಡರ್ ಮಾಡ್ತದೆ. ಸೊ ಹಾಗಾಗಿ ನಾವಿಲ್ಲಿ ಭಗವಂತನನ್ನ ಹಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಈ ಶರೀರ ಸಿಕ್ಕಿದೆ, ಆ ರೀತಿ ಶರೀರ ಸಿಕ್ಕಿದೆ. ನಮ್ಮ ಶರೀರಕ್ಕೆ ನಾವೇ, ಮುಂದಿನ ಶರೀರಕ್ಕೆ ನಾವು ಈಗ ಜೀವನ ಹೇಗೆ ಮಾಡಿ ತೋರಿಸಿದ್ದೇವೆ ಇವಾಗ, ಅದೇ ತರ ಮುಂದಿನ ನಮಗೆ ಮುಂದಿನ ಒಂದು ಶರೀರ ಬರಲಿಕ್ಕೆ ಈಗ ನಾವು ಮಾಡ್ತಿರೋ ಕರ್ಮ ಕಾರಣ, ಮತ್ತು ನಮ್ಮ ಸಾಯುವಾಗ ನಮ್ಮ ಪ್ರಜ್ಞೆ ಏನಿರುತ್ತೆ ಅದು ಕೂಡ ಕಾರಣ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಈ ಅಕ್ಷರ ಬ್ರಹ್ಮ ಯೋಗದಲ್ಲಿ ಅಥವಾ ಭಗವತ್ ಪ್ರಾಪ್ತಿಯಲ್ಲಿ ಅಂದ್ರೆ, ಭಗವಂತನನ್ನೇ ಹೇಗೆ ಪಡ್ಕೋಬೇಕು. ಯಾಕೆಂತಂದ್ರೆ ಈ ಐಹಿಕದಲ್ಲಿ ನಾವು ಎಷ್ಟೇ ವರ್ಷ ಇದ್ರೂ ಕೂಡ ಒಂದು ದೇಹದಿಂದ ಮತ್ತೊಂದು ದೇಹ ಪ್ರಾಪ್ತಿ. ಸೊ ಇದು ಬಿಡುವುದೇ ಇಲ್ಲ. ಸೊ ಅದನ್ನ ತಿಳಿಸ್ಲಿಕ್ಕೆ ಈ ಇಡೀ ಅಧ್ಯಾಯವನ್ನ ಭಗವಂತ ಮೀಸಲಿಟ್ಟಿದ್ದಾರೆ. ಈಗ ಶ್ಲೋಕ 1 ನೋಡೋಣ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ಸೊ ಹಾಗಾಗಿ ಪ್ರಶ್ನೆಗಳು ಬರುತ್ತೆ. ಒಂದು ಯಾರಿಗಾದ್ರೂ ಪ್ರಶ್ನೆಗಳು ಬರುತ್ತೆ, ಆ ಪ್ರಶ್ನೆಗೆ ಉತ್ತರವನ್ನ ಗುರುವನ್ನು ಕೇಳಿ ನಾವು ತಿಳಿದುಕೊಳ್ಳೋದು. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆಮೇಲೆ 2ನೇ ಶ್ಲೋಕದಲ್ಲಿ ಏನ್ ಕೇಳ್ತಾ ಇದ್ದಾನೆ ನೋಡೋಣ. ಅಧಿ ಯಜ್ಞ ಕಥಂ ಕೋತ್ರಾದೇಹೇ ಅಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಮಧುಸೂದನನೇ, ಯಜ್ಞದ ಪ್ರಭು ಯಾರು, ಅವನು ದೇಹದಲ್ಲಿ ವಾಸಿಸುವುದು ಹೇಗೆ, ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣ ಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ. ಹೀಗೆ ನೋಡಿ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆ ಅರ್ಜುನನದು. ಸೊ ಅರ್ಜುನ ಏನ್ ಕೇಳ್ದ? ಯಾವುದು ಬ್ರಹ್ಮ, ಯಾವುದು ಆತ್ಮ, ಕರ್ಮ ಅಂದ್ರೆ ಏನು, ಐಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ಆಮೇಲೆ ನಿನ್ನನ್ನ ಮರಣ ಕಾಲದಲ್ಲಿ ನನಗೆ ಹೇಗೆ ತಿಳ್ಕೋಬಹುದು, ನಿನ್ನ ನೆನಪು ಹೇಗೆ ಮಾಡಬಹುದು, ಇದೆಲ್ಲ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ನೋಡೋಣ, ಇಲ್ಲಿ ಯಾವುದು ಬ್ರಹ್ಮನ್, ಯಾವುದು ಆತ್ಮ. ಇಲ್ಲಿ ನಾವೇನ್ ಹೇಳ್ತೇವೆ ಬ್ರಹ್ಮನ್, ಇದು ಮುಂದಿನ ಶ್ಲೋಕವನ್ನ ನೋಡ್ಕೊಳ್ಳೋಣ. ಆದರೆ ಇದು ಮುಂದಿನ ಶ್ಲೋಕಕ್ಕಿಂತ ಹೋಗೋದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಯಾವ ತರ ಈ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ ಅಂದ್ರೆ, ಹಿಂದಿನ 7ನೇ ಅಧ್ಯಾಯಕ್ಕೂ ಮತ್ತು ಈ ಅಧ್ಯಾಯಕ್ಕೂ ಒಂದು ಲಿಂಕ್ ಇಲ್ಲಿದೆ, ಅಂದ್ರೆ ಸಂಪರ್ಕ. ಈ 2 ಶ್ಲೋಕಗಳು 7ನೇ ಅಧ್ಯಾಯದ 29 ಮತ್ತು 30, 7ನೇ ಅಧ್ಯಾಯದ 29 ಮತ್ತು 30ರಲ್ಲಿ ಭಗವಂತ ಏನ್ ಹೇಳಿದ, ಅದಕ್ಕೆ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಲ್ಲಿ ಏನ್ ಹೇಳಿದ ನೋಡೋಣ. 7.29 ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯಾಯ ತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಕಿಲಂ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ನಿಜವಾಗಿಯೂ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯಗಳಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಸೊ ಹಾಗಾಗಿ ಭಗವಂತ ಏನು ಹೇಳಿದಾನೆ, ಯಾರು ಬುದ್ಧಿವಂತರಿರ್ತಾರೆ ಅವರು ಭಕ್ತಿ ಸೇವೆ ಮಾಡ್ತಾರೆ. ಅವರು ಭಕ್ತಿ ಸೇವೆ ಮಾಡೋದ್ರಿಂದ ಅವರಿಗೆ ಈ ಹುಟ್ಟು ಸಾವಿನ ಒಂದು ಚಕ್ರದಿಂದ ಬಿಡುಗಡೆಯಾಗುತ್ತೆ. ಸೊ ಹಾಗಾಗಿ ಅವರು ಬ್ರಹ್ಮನ್ ಅಂತ ಹೇಳ್ತಾ ಇದ್ದಾರೆ.
ಆಮೇಲೆ 30ನೇ ಶ್ಲೋಕ ಸಾಧಿಭೂತಾದಿ ದೈವಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮಪ್ರಭುವಾದ ನಾನೇ ಎಲ್ಲ ಐಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು. ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಭಗವಂತ ಏನ್ ಹೇಳ್ತಾನೆ 7ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿದ್ದಾರೆ, ಯಾರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ, ಅವ್ರಿಗೇನು ಗೊತ್ತಾಗುತ್ತೆ, ಅವರಿಗೆಲ್ಲ ಈ ಪ್ರಪಂಚದಲ್ಲಿ ಏನು ಕಾಣ್ತಾ ಇದೆ ಐಹಿಕ ಪ್ರಪಂಚದಲ್ಲಿ ಎಲ್ಲವೂ ಮತ್ತೆ ಯಾವ ದೇವತೆಗಳು ಯಜ್ಞ ಇದಕ್ಕೆಲ್ಲದನ್ನು ಕಂಟ್ರೋಲ್ ಮಾಡುವವನು ಕೃಷ್ಣ ಅಂತ ಗೊತ್ತಾಗತ್ತೆ. ಸೊ ಹಾಗಾಗಿ ಅವರು ಏನು ಮಾಡ್ತಾರೆ, ಆ ಭಕ್ತಿ ಸೇವೆಯಲ್ಲಿ ತೊಡಗಿರೋವರಿಗೆ ಅವರಿಗೆ ಕೃಷ್ಣ ಏನು ಅಂತ ಗೊತ್ತಿದೆ, ಅವ್ರು ಎಲ್ಲದಕ್ಕೂ ಕಾರಣ ಕೃಷ್ಣ ಅಂತ ಗೊತ್ತಿದೆ. ಅದಕ್ಕೆ ಆಗಿ ಅವರಿಗೆ ಏನಾಗುತ್ತೆ, ಮರಣಕಾಲದಲ್ಲಿ ಅವರಿಗೆ ಭಗವಂತನನ್ನ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ಅದನ್ನು ನೋಡಿ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾನೆ. ನೀನು ಬ್ರಹ್ಮನ್ ಅಂತ ಹೇಳಿದೆ, ಬ್ರಹ್ಮನ್ ಅಂದ್ರೆ ಏನು ಅಂತ. ಈಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾರೆ. ಈ 8 ಪ್ರಶ್ನೆಗಳಿಗೆ ಅದರಲ್ಲಿ 7 ಪ್ರಶ್ನೆಗಳಿಗೆ 2 ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಶ್ರೀ ಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೆಸರು. ಇಲ್ಲಿ ಬ್ರಹ್ಮನ್, ಅಧ್ಯಾತ್ಮ ಮತ್ತೆ ಕರ್ಮ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಭಗವಂತ ಕೊಡ್ತಾ ಇದ್ದಾನೆ. ಇಲ್ಲಿ ಬ್ರಹ್ಮನ್ ಅಂದ್ರೆ ಏನು? ಬ್ರಹ್ಮನ್ ಅಂತಂದ್ರೆ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ, ಭಗವಂತ ಏನ್ ಹೇಳ್ತಾ ಇದ್ದಾರೆ, ದಿವ್ಯ ಜೀವಿ ಅಂದ್ರೆ ಆತ್ಮ. ಈ ಆತ್ಮಕ್ಕೆ ಅದು ಅವಿನಾಶಿ, ಅದು ಯಾವಾಗಲೂ ನಾವು 2ನೇ ಅಧ್ಯಾಯದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ, ಅದನ್ನ ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಒಣಗಿಸ್ಲಿಕ್ಕೆ ಆಗೋದಿಲ್ಲ, ಗಾಳಿ ಒಣಗಿಸೋದಿಲ್ಲ, ಬೆಂಕಿ ಸುಡೋದಿಲ್ಲ. ಸೊ ಅದು ಆತ್ಮ. ಸೊ ಅದು ಆತ್ಮ ದಿವ್ಯ ಜೀವಿ, ಯಾಕೆಂದ್ರೆ ಭಗವಂತನ ಅದು ವಿಭಿನ್ನಾಂಶ, ಭಗವಂತನಿಂದ ಬಂದಿರೋದು. ಹಾಗಾಗಿ ಆತ್ಮ ದಿವ್ಯ ಜೀವಿ, ಅದನ್ನ ಬ್ರಹ್ಮನ್ ಅಂತ ಕರೀತಾರೆ. ಸೊ ಅದರಿಂದ ಆ ದಿವ್ಯ ಜೀವಿಯ ಅಧ್ಯಾತ್ಮ ಸ್ವಭಾವ ಅಂದ್ರೆ ನಿತ್ಯ ಸ್ವಭಾವ, ಅದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಈಗ ನಿತ್ಯ ಸ್ವಭಾವ ಅಂದ್ರೆ ಏನು? ಜೀವಿಗಳದ್ದು ನಿತ್ಯ ಸ್ವಭಾವ ಅಂದ್ರೆ, ಜೀವಿಗಳ ನಿತ್ಯ ಸ್ವಭಾವ ಅಂತಂದ್ರೆ ಜೀವಿಯರ ಸ್ವರೂಪಹಯ ಕೃಷ್ಣೇನ ನಿತ್ಯದಾಸ. ಅಂದ್ರೆ ಜೀವಿಯ ನಿಜವಾದ ಸ್ಥಾನ ಯಾವುದು ಕೇಳಿದ್ರೆ ಭಗವಂತನ ಭಕ್ತಿ ಸೇವೆ. ಸೊ ಯಾಕೆಂದ್ರೆ ನಾವು ಯಾಕೆ ಭಗವಂತನ ಭಕ್ತಿ ಸೇವೆ ಮಾಡಬೇಕು ಅಂದ್ರೆ, ನಾವು ಭಗವಂತನ ವಿಭಿನ್ನಾಂಶ. ಈಗ ನೋಡಿ, ಈ ಕೈ ಈ ದೇಹವನ್ನ ಸೇವೆ ಮಾಡುತ್ತೆ. ಯಾಕೆ? ಕೈ ಈ ದೇಹದ ಒಂದು ಭಾಗ. ಸೊ ಹಾಗೆ ನಾವು ಕೂಡ ಭಗವಂತನ ಭಾಗ, ನಾವು ಭಗವಂತನಿಂದ ನಿರಂತರವಾಗಿ ಬೇರ್ಪಟ್ಟ ಭಾಗ. ಸೊ ಅದರಿಂದ ನಾವು ಭಗವಂತನ ಆ ಒಂದು ಸೇವೆ ಮಾಡಬೇಕು. ಸೊ ಅದಕ್ಕೆ ಈ ನಿತ್ಯವೂ ಶಾಶ್ವತವೂ ಆಗಿರ್ತಕ್ಕಂತಹ ಈ ಆತ್ಮ ಅಥವಾ ಅದರ ಸ್ವಭಾವವನ್ನು ಅಧ್ಯಾತ್ಮ ಅಂತ ಕರೀತಾರೆ. ಈಗ ನಮಗೆ ಕರ್ಮ ಅಂದ್ರೆ ಏನು ಹೇಳ್ತಾ ಇದ್ದಾರೆ. ಈ ಕರ್ಮ ಅಂದ್ರೆ, ಈಗ ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ನಮಗೆ ಮುಂದಿನ ಶರೀರ ಹೇಗೆ ಸಿಗುತ್ತೆ ಅಂತ ಅದನ್ನ ನಮ್ಮ ಕರ್ಮಾನುಸಾರ ಸಿಗುತ್ತೆ. ಮುಂದೆ ಈಗ ನಿಮಗೆಲ್ಲ ಕುತೂಹಲ ಇರುತ್ತೆ ಅಲ್ವಾ, ನಮಗೆ ಮುಂದಿನ ಮುಂದೆ ನಮ್ಮ ಈ ದೇಹ ಅಂತ್ಯ ಆದ್ಮೇಲೆ, ಈಗ ಎಲ್ಲರಿಗೂ ಗೊತ್ತಿದೆ ನಮಗೆ ಪ್ರತಿಯೊಬ್ಬರಿಗೂ ಸಾವಿದೆ. ನಮಗೆ ಸಾವು ಬಂದ ಮೇಲೆ ಮುಂದಿನ ಶರೀರ ಏನು ಸಿಕ್ಕುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಇಚ್ಛೆ ಇದೆಯಾ? ಹರೇ ಕೃಷ್ಣ. ಯಾವ ತರ ಶರೀರ ಹೇಗೆ ಸಿಕ್ಬೋದು ಅಂತ? ಹರೇ ಕೃಷ್ಣ, ಇಚ್ಛೆ ಇದೆಯಾ? ಕುತೂಹಲ ಇದೆಯಾ ಮಾತಾಜಿ? ಅದರ ಬಗ್ಗೆ ಕುತೂಹಲ ಇದೆ, ಇಚ್ಛೆನೂ ಇದೆ. ಈಗ ಕುತೂಹಲ ಇದೆ. ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ಕರ್ಮ ಅಂತ ಹೇಳ್ತಾರೆ. ಇದು ಕರ್ಮ ಅಂತಂದ್ರೆ, ಈಗ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ, ಕೆಲಸಕ್ಕೆ ಅದಕ್ಕೆ ತಕ್ಕವಾದ ಒಂದು ಫಲವನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ ಅಲ್ವಾ? ಸೊ ನಾವು ಯಾವ ಕೆಲಸನೂ ಫ್ರೀಯಾಗಿ ಮಾಡೋದಿಲ್ಲ ಅಲ್ವಾ? ಸೊ ಆ ಫಲವನ್ನು ನಾವು ತೆಗೆದುಕೊಂಡಾಗ ಅದಕ್ಕೆ ಪ್ರತಿಕ್ರಿಯೆ ಉಂಟಾಗುತ್ತೆ. ಸೊ ನಾಮದೇ ಪ್ರತಿಕ್ರಿಯೆ ಅಂದ್ರೆ, ಒಳ್ಳೆಯ ಕೆಲಸಕ್ಕೆ ಪುಣ್ಯ, ಕೆಟ್ಟ ಕೆಲಸಕ್ಕೆ ಪಾಪ, ಇದು ಪ್ರತಿಕ್ರಿಯೆ ಉಂಟಾಗುತ್ತೆ. ಸೊ ಈ ಪ್ರತಿಕ್ರಿಯೆ ಇದ್ದಾಗ ಅದೇನಾಗುತ್ತೆ, ಇದು ನಡ್ಕೋತಾ ಹೋಗುತ್ತೆ ಜೀವನ. ಆಮೇಲೆ ಕೊನೆಯಲ್ಲಿ ನಮಗೆ ಸಾಯುವ ಸಂದರ್ಭದಲ್ಲಿ
ನಮಗೆ ಒಂದು ಪ್ರಜ್ಞೆ, ನಮ್ಮ ಪ್ರಜ್ಞೆ ಯಾವ ಥರ ಇರುತ್ತೆ, ಇದೆಲ್ಲವನ್ನು ಸೇರಿ ಆ ಭಗವಂತ ನಮಗೆ ಮತ್ತೊಂದು ಶರೀರವನ್ನ ಡಿಸೈಡ್ ಮಾಡ್ತಾರೆ. ಕರ್ಮಣ ದೈವ ನೇತ್ರೇಣ ಅಂತ ಹೇಳ್ತಾರೆ. ನಮ್ಮ ಕರ್ಮಕ್ಕೆ ಸರಿಯಾದ ಒಂದು ಶರೀರ ಅದು ಯಾವ್ದು ಬರ್ತದೆ ಅಂತ ಡಿಸೈಡ್ ಮಾಡ್ತಾರೆ. ಏನೇ ಕೂಡ ಬರ್ಬೋದು. ನಾವು ಸಾವಿನ ಸಮಯದಲ್ಲಿ ಇರ್ತಕ್ಕಂಥ ನಮ್ಮ ಪ್ರಜ್ಞೆ, ಇಚ್ಛೆ, ಅದರ ಅನುಸಾರ ನಮ್ಮ ಇಡೀ ಜೀವನ ಮಾಡಿದ ಆ ಕರ್ಮದ ಪ್ರತಿಕ್ರಿಯೆಗಳ ಪರಿಣಾಮ, ಇದನ್ನ ಡಿಸೈಡ್ ಮಾಡಿ ಅವನು ನಮಗೆ ಶರೀರ ಕೊಡ್ತಾರೆ. ಆ ಶರೀರ ಭೌತಿಕ ಪ್ರಪಂಚದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಯಾವ ಶರೀರ ಬೇಕಾದ್ರೂ ನಮಗೆ ಸಿಗಬಹುದು. ನಮಗೆ ಈಗ ಮನುಷ್ಯರ ಶರೀರ ಸಿಕ್ಕಿದೆ ಅಲ್ವಾ, ಆದರೆ ಮುಂದೆ ಮನುಷ್ಯರ ಶರೀರ ಸಿಕ್ಕುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಾವು ಪ್ರಾಣಿಗಳೂ ಆಗ್ಬೋದು, ದೇವತೆಗಳು ಆಗ್ಬೋದು. ಹೇಗೆ ಅಂದರೆ ನಾವು ಯಾವುದೇ ಈ ಜಾಸ್ತಿ ನಾವು ಪುಣ್ಯ ಮಾಡಿದರೆ ಅದನ್ನು ಪಡ್ಕೊಳ್ಳಿಕ್ಕೆ ಈ ಮನುಷ್ಯ ಶರೀರ ಸಿಕ್ಬೋದು ಅಥವಾ ದೇವತೆಗಳ ಶರೀರ ಸಿಕ್ಬೋದು. ನಾವು ಪಾಪ ಮಾಡಿದ್ರೆ ಪ್ರಾಣಿಗಳ ಶರೀರ ಸಿಕ್ಬೋದು. ಆದರೆ ಇವೆಲ್ಲವೂ ಕೂಡ ದೇವತೆಗಳ ಶರೀರ ಸಿಕ್ಕಿದ್ರೂ ಕೂಡ ಅದೇನು ದೊಡ್ಡ ಒಳ್ಳೆಯ ಇದಲ್ಲ. ಯಾಕೆ ಅಂತಂದರೆ ಐಹಿಕ ಲೋಕದಲ್ಲೇ ಇರಬೇಕಾಗತ್ತೆ. ಸೊ ಹುಟ್ಟು ಸಾವಿನ ಚಕ್ರದಲ್ಲಿ ಇರಲೇಬೇಕಾಗತ್ತೆ. ಸ್ವರ್ಗಲೋಕಕ್ಕೆ ಹೋದ್ರೂ ಕೂಡ, ದೇವತೆಗಳ ಲೋಕ ಶರೀರನ ಪಡ್ಕೊಂಡ್ರೂ ಕೂಡ. ಸೊ ಆದ್ದರಿಂದ ನಮಗೆ ನಾವು ಏನಂತ ವಿಚಾರ ಮಾಡಬೇಕು ಅಂದರೆ, ಈ ಕರ್ಮವನ್ನು ನಾವು ಅಕರ್ಮವನ್ನಾಗಿ ಮಾಡಬೇಕು. ಪ್ರತಿಕ್ರಿಯೆ ಇಲ್ಲದ ಕರ್ಮವನ್ನು ಮಾಡಬೇಕು. ಆವಾಗ ನಮಗೇನಾಗುತ್ತೆ, ನಮಗೆ ಈ ಐಹಿಕ ಲೋಕ, ಐಹಿಕ ಶರೀರ ಹೋಗಿ ಆಧ್ಯಾತ್ಮಿಕ ಶರೀರ ಸಿಕ್ಕತ್ತೆ. ಸೊ ಆಧ್ಯಾತ್ಮಿಕ ಶರೀರದಲ್ಲಿ ಇರೋದು ಒಂದೇ ರೀತಿ ಶರೀರ, ಆಧ್ಯಾತ್ಮಿಕ ಶರೀರ. ಭೌತಿಕ ಶರೀರ 84 ಲಕ್ಷ ಯೋನಿಯಲ್ಲಿ ಇರ್ತದೆ. ಸೊ ಆದ್ದರಿಂದ ನಾವು ತಿಳ್ಕೊಳ್ಬೇಕು, ದೇಹ ನಮಗೆ ಯಾವುದು ಸಿಕ್ಕಬೇಕು ಅಂತಂದ್ರೆ ಅದನ್ನು ನಾವು ಮಾಡಿ ತೋರಿಸಿದ್ದು. ಈಗ ನಮಗೀಗ ಒಂದು ಶರೀರ, ನಮಗೆ ಮನುಷ್ಯ ಶರೀರ ಕೊಟ್ಟಿದ್ದಾರೆ. ಈ ಶರೀರದಲ್ಲಿ ನಾವು ಹೇಗೆ ಜೀವನ ಮಾಡಿ ತೋರಿಸ್ತೇವೆ ಅದರ ಪ್ರಕಾರ ನಮ್ಮ ಮುಂದಿನ ಶರೀರ ಸಿಕ್ಕತ್ತೆ. ನಾವು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯನ್ನು ಜೀವನವಿಟ್ಟಡಿ ಮಾಡಿದರೆ, ಮುಂದೆ ನಾವು ಅಕರ್ಮವನ್ನೇ ಮಾಡ್ತಾ ಹೋದರೆ ನಾವು ಮುಂದೆ ಆಧ್ಯಾತ್ಮಿಕ ಶರೀರ ಸಿಕ್ಕಬಹುದು. ನಾವು ಕರ್ಮವನ್ನು ಮಾಡಿಕೊಂಡು ನಮ್ಮ ಕರ್ಮದ ಅಕೌಂಟಲ್ಲಿ ಪಾಪ ಪುಣ್ಯ ಎಲ್ಲ ಇಟ್ಕೊಂಡ್ರೆ ಅದನ್ನು ಅನುಭವಿಸ್ಲಿಕ್ಕೆ ಭೌತಿಕ ಶರೀರವನ್ನು ಪಡ್ಕೊಳ್ಬೇಕಾಗತ್ತೆ. ಸೊ ಅದನ್ನ ಇಲ್ಲಿ ನಾವು ಹೇಳ್ತಾರೆ. ಸೊ ಅದನ್ನ ಕರ್ಮದಿದ್ದು ಹೇಳ್ತಾರೆ. ನೋಡಿ, ಇಲ್ಲಿ ನಿಮಗೆ ಕಾಣುತ್ತೆ, ಈಗ ನಾವು ಜೀವನ ಮಾಡ್ತೇವೆ ಅಲ್ವಾ, ಕೆಲವರಿಗೆ ಏನು ಕಾಣುತ್ತೆ, ತುಂಬಾ ಇದು ಕಾಣುತ್ತೆ, ತಿನ್ನಲಿಕ್ಕೆ ಕಂಟ್ರೋಲ್ ಇರೋದೇ ಇಲ್ಲ ಕೆಲವರಿಗೆ ಅಲ್ವಾ. ತಿನ್ನಲಿಕ್ಕೆ ಕಂಟ್ರೋಲ್ ಇರದಿದ್ದವರಿಗೆ ಅವರು ಏನು ಬೇಕಾದ್ರೂ ತಿಂತಾರೆ ಅಂತಿದ್ರೆ ಅವರಿಗೆ ಆಮೇಲೆ ಮುಂದಿನ ಜನ್ಮದಲ್ಲಿ ಹಂದಿ ಶರೀರ ಸಿಕ್ಬಹುದು ಅಲ್ವಾ. ಯಾಕೆ, ಹಂದಿ ಏನನ್ನು ಕೂಡ ತಿನ್ನುತ್ತೆ ಅಲ್ವಾ. ಸೊ ಪ್ರಸಾದ ತಿನ್ನದೆ ನಮಗೆ ಕಂಡಿದ್ದೆಲ್ಲ ತಿಂದರೆ ನಮ್ಗೆ ಭಗವಂತ ಮುಂದಿನ ಜನ್ಮದಲ್ಲಿ ಇಲ್ಲಿ ನಾಯಿ ಶರೀರನು ಕೊಡಬಹುದು, ಹಂದಿ ಶರೀರನು ಕೂಡ ಕೊಡಬಹುದು. ಅದೇ ನಾವು ಭಗವಂತನ ಸೇವೆ ಮಾಡ್ಕೊಂಡಿದ್ರೆ ನಮ್ಮ ಮುಂದಿನ ಜನ್ಮದಲ್ಲಿ ನಮಗೆ ಭಕ್ತರ ಮನೆಯಲ್ಲಿ ಹುಟ್ಟಿಸಬಹುದು, ಅಥವಾ ನಮಗೆ ಒಂದು ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿಸಬಹುದು. ಇದು ಯಾಕಂತಂದ್ರೆ ಕೃಷ್ಣ ಪ್ರಜ್ಞೆ ಮಾಡಲಿಕ್ಕೆ ಅವರಿಗೆ ಸಹಾಯವಾಗುವಂಥ ಪ್ರದೇಶ ಒಂದು ಶರೀರ ಭೌತಿಕ ಲೋಕದಲ್ಲಿ ಸಿಕ್ಕರು ನಮಗೆ ಕೃಷ್ಣ ಪ್ರಜ್ಞೆ ಆದರೆ ನಮಗೆ ಏನು ಭಯ ಇರೋದಿಲ್ಲ. ಯಾಕೆ, ಅಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನೋಡಿ ನೀವು ಭಕ್ತಿಗೆ ಬಂದಿದ್ದೀರಿ, ಆದ್ದರಿಂದ ಏನು ಅಂತಂದ್ರೆ ದೊಡ್ಡ ಅಪಾಯದಿಂದ ಪಾರಾಗಿದ್ದೀರಿ. ಏನದು ದೊಡ್ಡ ಅಪಾಯ ಅಂತ ಕೇಳ್ತಾರೆ ಶಿಷ್ಯರು. ದೊಡ್ಡ ಅಪಾಯದಿಂದ ಅಂದ್ರೆ ಪ್ರಾಣಿಗಳಾಗುವುದನ್ನು ತಪ್ಪಿಸ್ಕೊಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇದು ತಿಳ್ಕೊಳ್ಬೇಕು, ನಮ್ಮ ಮುಂದಿನ ಶರೀರ ಯಾಕೆ ಸಿಕ್ಕತ್ತೆ ಅಂದ್ರೆ ನಮ್ಮ ಕರ್ಮದ ಪ್ರಕಾರ ಸಿಕ್ಕತ್ತೆ, ಮತ್ತೆ ನಮ್ಮ ಸಾಯುವ ಸಮಯದ ಪ್ರಜ್ಞೆ ಪ್ರಕಾರ ಸಿಕ್ಕತ್ತೆ. ಈಗ 8.4 ನೋಡೋಣ. ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯಜ್ಞೋ ಅಹಮೇವಾತ್ರ ದೇಹೇ ದೇಹಭೃತ ಅಂಬರ. ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತೆ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿನಾದ ನನಗೆ ಪರಮ ಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ಇಲ್ಲಿ 3 ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಮತ್ತೆ ಅಧಿಯಜ್ಞ ಅಂದ್ರೇನು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅಧಿಭೂತ ಅಂತಂದ್ರೆ ಈಗ ಭೌತಿಕ ಪ್ರಕೃತಿ ಬದಲಾವಣೆ ಆಗ್ತಾ ಇರುತ್ತೆ. ಈಗ ನೋಡಿ, ನಮ್ಮ ಶರೀರ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ. ಹೇಗೆ ಬದಲಾವಣೆ ಆಗ್ತಾ ಇರುತ್ತೆ, ನಾವು ಈಗ ಚಿಕ್ಕ ಹುಟ್ಟಿದಾಗ ಸಣ್ಣ ಮಗು ಇರುತ್ತೆ, ಆಮೇಲೆ ಸ್ವಲ್ಪ ವಯಸ್ಸಿನಲ್ಲಿ ಬೆಳೀತದೆ, ಆಮೇಲೆ ಒಂದು ಕೌಮಾರ ವಯಸ್ಸು, ಆಮೇಲೆ ಯೌವನ ಬರ್ತದೆ,
ಆಮೇಲೆ ಅವರು ಮತ್ತೆ ಯೌವನದಲ್ಲಿ ಒಂದು ಇದನ್ನ ಮಾಡ್ಕೊಳ್ತಾರೆ, ಅಂದರೆ ಅವರು ಉತ್ಪತ್ತಿ ಮಕ್ಕಳನ್ನ ಉತ್ಪನ್ನ ಮಾಡ್ಕೊಳ್ತಾರೆ. ಆಮೇಲೆ ಶರೀರ ಏನಾಗುತ್ತೆ, ಮುಪ್ಪು ಬರುತ್ತೆ. ಸ್ವಲ್ಪ ಕಾಲ ಇರ್ತಾರೆ, ಆಮೇಲೆ ಮುಪ್ಪು ಬರುತ್ತೆ. ಮುಪ್ಪು ಬಂದ ಮೇಲೆ ಏನಾಗುತ್ತೆ, ಆ ಶರೀರ ಜರ್ಜರಿತವಾಗುತ್ತೆ, ಮತ್ತೆ ಸಾವು ಬರುತ್ತೆ. ಸೊ ಈಗ ಬದಲಾವಣೆ ಆಗ್ತಾ ಇರುತ್ತೆ ದೇಹ, ಯಾಕೆಂದ್ರೆ ಈ ದೇಹ ಐಹಿಕ ಪ್ರಕೃತಿಯಿಂದ ಆಗಿರೋದು. ಸೊ ಹಾಗಾಗಿ ಈ ಬದಲಾವಣೆ ಆಗ್ತಕ್ಕಂಥದ್ದು, ಈ ಷಡ್ವಿಕಾರ ಆಗ್ತಕ್ಕಂಥದ್ದು ಅದು ಆ ಭೌತಿಕ ಪ್ರಕೃತಿ. ಸೊ ಹಾಗಾಗಿ ಇದಕ್ಕೆ, ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಕರೀತಾರೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಆಮೇಲೆ ಯಜ್ಞ ಅಂದ್ರೆ ಏನು? ಯಜ್ಞ ಅಂತಂದ್ರೆ ಪರಮಪ್ರಭು ಭಗವಂತ. ಸೊ ಅವನು ಪರಮಾತ್ಮ ರೂಪಿಯಾಗಿ ನಮ್ಮ ಶರೀರದಲ್ಲಿ ಇದ್ದಾನೆ. ಸೊ ಆ ಪರಮಪ್ರಭುವಿಗೆ ಯಜ್ಞ ಅಂತ ಹೇಳ್ತಾರೆ. ಯಾಕೆಂದ್ರೆ ಯಜ್ಞದ ಪ್ರಭು ಅವನು, ಅದಕ್ಕೆ ಯಜ್ಞ ಅಂತ ಹೇಳ್ತಾರೆ. ಈಗ ನಮಗೆ ದೈವ ಅಂತಂದ್ರೆ ಈ ಪ್ರಕೃತಿಯಲ್ಲಿ, ಭೌತಿಕ ಪ್ರಕೃತಿಯಲ್ಲಿ ಏನೇನು ಸೃಷ್ಟಿಯಲ್ಲಿ ನಮಗೆ ಕಾಣುತ್ತೆ, ಸೊ ಭೌತಿಕ ಸೃಷ್ಟಿ, ಅದನ್ನ ನಾವು ಭಗವಂತನ ವಿರಾಟ್ ರೂಪ ಅಂತ ಹೇಳ್ತಾರೆ ಈ ಭೌತಿಕ ಸೃಷ್ಟಿಯನ್ನ, ಅಲ್ವಾ? ಈ ಭೌತಿಕ ಸೃಷ್ಟಿಯಲ್ಲಿ ನಮ್ಗೆ ಏನು ಕಾಣುತ್ತೆ, ಎಲ್ಲ ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದೆಲ್ಲ ವಿರಾಟ್ ರೂಪ. ಅಂದರೆ ಆ ವಿರಾಟ್ ರೂಪ ಹೇಳೋದು ಭಗವಂತನದು, ಅದು ನಿಜವಾದ ರೂಪ ಅಲ್ಲ, ಅದು ಒಂದು ಕಾಲ್ಪನಿಕ ರೂಪ, ಅದು ಮತ್ತೆ ತಾತ್ಕಾಲಿಕ ರೂಪ. ಅದಕ್ಕೆ ಮತ್ತೆ ಅದರಲ್ಲಿ ಕೂಡ ಅದು ಶಾಶ್ವತವಾದ ರೂಪ ಅಲ್ಲ ಭಗವಂತನದು, ಅದು ತಾತ್ಕಾಲಿಕ ಮತ್ತು ಐಹಿಕ. ಸೊ ಹಾಗಾಗಿ ಇದು ಕಾಲ್ಪನಿಕ ಕೂಡ. ಸೊ ಅದರಿಂದ ಇಲ್ಲಿ ಏನಾಗುತ್ತೆ ನಮ್ಗೆ ನೋಡಿ, ಆ ವಿರಾಟ್ ರೂಪ, ಆ ವಿರಾಟ್ ರೂಪಕ್ಕೆ ಶರೀರದ ಅಂಗಗಳು ಅಂದರೆ ಅಲ್ಲಿ ಸೂರ್ಯ ಚಂದ್ರರು ಅವರು ಭಗವಂತನ ಕಣ್ಣುಗಳು. ಆಮೇಲೆ ಇಲ್ಲಿ ನಮಗೆ ಬೆಟ್ಟ ಗುಡ್ಡ ಎಲ್ಲ ಕಾಣುತ್ತೆ ಅಲ್ವಾ, ಅವು ಭಗವಂತನ ಮೂಳೆಗಳು. ಸೊ ನದಿಗಳನ್ನ ಭಗವಂತನ ರಕ್ತನಾಳಗಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮರಗಿಡಗಳು ಆ ಭಗವಂತ ವಿರಾಟ್ ರೂಪ. ಅದಕ್ಕೆ ಆ ಮರಗಿಡಗಳು ಅದರದ ಇದಂತೆ, ಏನಂತಂದ್ರೆ ರೋಮ ಅಂತೆ, ಆ ವಿರಾಟ್ ರೂಪದ ರೋಮ. ಸೊ ಹಾಗಾಗಿ ಕಾಣುವುದೆಲ್ಲ ಎಲ್ಲವೂ ಕೂಡ ಭಗವಂತನ ವಿರಾಟ್ ರೂಪದ ಶರೀರದೊಳಗೆ ಇದೆ. ಸೊ ಹಾಗಾಗಿ ನಾವು ಅದನ್ನ ಏನ್ ಕರೀತಾರೆ, ಭಗವಂತ ಅಧಿದೈವ ಅಂತ ಕರೀತಾರೆ. ಸೊ ಹಾಗಾಗಿ ಅದನ್ನ ನಾವು ಇನ್ನು ಭಾಗವತದಲ್ಲೂ ಕೂಡ ಕೇಳ್ತೇವೆ. ನಾವು ಏನನ್ನ ತಿಳ್ಕೊಳ್ತೇವೆ, ಆ ಭಗವಂತ ಈಗ ನಮ್ಮ ಪ್ರತಿ ಒಂದು ಅಂಗಾಂಗಕ್ಕೂ ಕೂಡ ದೇವತೆಗಳಿರ್ತಾರೆ. ಈಗ ನಾವು ಕೈಯನ್ನು ಎತ್ತಬೇಕು ಅಂದ್ರೆ ಅದಕ್ಕೊಂದು ದೇವತೆ, ಅದು ಎಸ್ ಹೇಳಿದ್ರೆ ಮಾತ್ರ, ಒಪ್ಪಿದ್ರೆ ಅದು ಕೈ ಎತ್ತುತ್ತದೆ. ಈಗ ಒಂದು ಕಣ್ಣು ಬಿಟಿಕ್ಸ್ಲಿಕ್ಕೂ ಕೂಡ ದೇವತೆಯ ಒಂದು ನಮಗೆ ಒಂದು ಒಪ್ಪಬೇಕು, ಅದರದ ಪರ್ಮಿಷನ್ ಬೇಕು, ಆ ಥರ. ಈಗ ನೋಡಿ, ಸ್ಟ್ರೋಕ್ ಆಗಿರುತ್ತೆ, ಸ್ಟ್ರೋಕ್ ಆದಾಗ ಕಾಲು ಇದ್ದಿರುತ್ತೆ, ಆದರೆ ಕಾಲು ಆ ಕೈ ಕಾಲು ಎರಡು ಕೂಡ ಅಲ್ಲಾಡಿಸೋದಿಲ್ಲ ಅಲ್ವಾ? ಸೊ ಯಾಕೆ ಕಾಲು ಎತ್ತಲಿಕ್ಕಾಗೋದಿಲ್ಲ? ಯಾಕೆ? ಕಾಲು ಇದ್ದೇ ಇದೆ, ಆದರೆ ಎತ್ತಲಿಕ್ಕಾಗಲ್ಲ. ಯಾಕೆ? ಅದನ್ನ ಈ ರೀತಿ ನಾವು ಆಧ್ಯಾತ್ಮಿಕವಾಗಿ ಹೇಳೋದು ಅಂತಂದ್ರೆ ಅಲ್ಲಿ ಏನಿರುತ್ತೆ, ಆ ಸ್ಯಾಂಕ್ಷನ್ ಇರೋದಿಲ್ಲ ದೇವತೆಗಳದ್ದು. ಸೊ ಹಾಗಾಗಿ ನಡಿಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದಾರೆ. ಯಜ್ಞ ಅಂತ ಅಂದ್ರೆ ಏನು ಅಂತ ಕೂಡ ನಾವು ತಿಳ್ಕೊಂಡ್ವಿ. ಹಾಗಾಗಿ ಇಲ್ಲಿ 7 ವಿಚಾರಗಳನ್ನ 7 ಪ್ರಶ್ನೆಗಳನ್ನ 2 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಬ್ರಹ್ಮನ್ ಅಂದ್ರೆ ಆತ್ಮ ಅಂದ್ರೆ ಬ್ರಹ್ಮನ್ ಜೀವ ಬ್ರಹ್ಮನ್ ಅಂತ ಕರೀತಾರೆ, ಅದು ನಾಶವಿಲ್ಲದ ಜೀವಾತ್ಮ. ಆಮೇಲೆ ಅಧ್ಯಾತ್ಮ ಅಂದ್ರೆ ಜೀವಿಯ ಸ್ವರೂಪ ಅಂದ್ರೆ ಭಗವಂತನ ಶಾಶ್ವತ ಸೇವಕ. ಆಮೇಲೆ ಕರ್ಮ, ನಾವೇನ್ ಕರ್ಮ ಮಾಡ್ತೇವೆ, ಚಟುವಟಿಕೆಗಳು, ನಾವು ಇನ್ನೊಂದು ಶರೀರ, ಮುಂದಿನ ಶರೀರಕ್ಕೆ ನಮಗದು ಕಾರಣ ಆಗತ್ತೆ. ಅಧಿಭೂತ ಅಂದ್ರೆ ಭೌತಿಕ ಪ್ರಕೃತಿ. ಅಧಿದೈವ ಅಂದ್ರೆ ಎಲ್ಲ ದೇವತೆಗಳನ್ನ ಒಳಗೊಂಡಿರುವ ವಿರಾಟ್ ರೂಪ. ಯಜ್ಞ ಅಂದ್ರೆ ಯಜ್ಞದ ಭೋಕ್ತೃ, ಆ ಪರಮಾತ್ಮ, ನಮ್ಮ ಆ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಪರಮಾತ್ಮ. ಸೊ ಹಾಗಾಗಿ ಯಜ್ಞ ಎಲ್ಲಿರ್ತಾನೆ? ಎಲ್ಲರ ಹೃದಯದಲ್ಲಿ ಇರ್ತಾನೆ. ಈಗ ಕೊನೆಯ ಪ್ರಶ್ನೆ, ಸಾವಿನ ಸಮಯದಲ್ಲಿ ನಾವು ಕೃಷ್ಣನನ್ನ ನೆನಪಿಸಿಕೊಳ್ಳುವುದು ಹೇಗೆ? ಜೀವನದುದ್ದಕ್ಕೂ ಸ್ಮರಣೆ ಮಾಡಿ ಈಗ ನಾವು ಆ ಒಂದು ಕೃಷ್ಣನನ್ನ ನೆನಪಿಸಬೇಕು. ಇಡೀ ಒಂದು ಆ ಭಗವದ್ಗೀತೆ ಈ 8ನೇ ಅಧ್ಯಾಯ ಇಡೀ ನಾವು ಸಾವಿನ ಸಮಯದಲ್ಲಿ ಕೃಷ್ಣನ ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಈಗ ನಾವೇನ್ ತಿಳ್ಕೊಡ್ತೇವೆ, ಅಯ್ಯೋ ಹೌದಾ, ಕೃಷ್ಣನ ಹರೇ ಕೃಷ್ಣ ಹೇಳಿದ್ರೆ ಆಯ್ತಲ್ಲ, ಸಾವಿನ ಸಮಯದಲ್ಲಿ ನಮಗೆ ಹೇಳ್ಬಿಡ್ತೇವೆ ನಾವು ಅಂತ ಹೀಗೆ ಅನಿಸುತ್ತೆ ಅಲ್ವಾ? ನಾವು ಅಂದ್ಕೊಳ್ತೇವೆ ಅಲ್ವಾ? ಹರೇ ಕೃಷ್ಣ ಅಂದ್ಕೊಳ್ತೇವೆ ಅಲ್ವಾ? ಹರೇ ಕೃಷ್ಣ ಅಂದ್ಕೊಳ್ತೇವೆ. ನಮ್ಗೇನು ಸುಲಭ ಅಲ್ವಾ? ಹರೇ ಕೃಷ್ಣ ಹೇಳಿದ್ರೆ ಆಯ್ತು ಸಾವಿನ ಸಮಯದಲ್ಲಿ.
Correct, ಈಗ ma'am. ಸಾವಿನ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ನೋಡೋಣ ಅದನ್ನ. ಏನಾಗುತ್ತೆ ಅಂದ್ರೆ ಆ ಸಾವಿನ ಸಮಯದಲ್ಲಿ ಸಾವು ಬರುವಾಗ ಈಗ ನಮ್ಗೆ ಒಂದು ಚೇಳು ಕಚ್ಚಿದ್ರೆ ತುಂಬಾ ನೋವಿರುತ್ತೆ, ಹೌದೋ ಅಲ್ವೋ? ಒಂದು ಚೇಳು ಹೌದು ಕಚ್ಚಿದ್ರೆ ನಮ್ಗೆ ಮಾತಾಜಿ. ನೋವಾಗಲ್ವಾ? ಹೌದು ಹೌದು. ಮಾತಾಜಿ. ಆಯ್ತು. ಈಗ ನಾವು ದಿನನಿತ್ಯ ನಾವು ಹರೇ ಕೃಷ್ಣ ಮಂತ್ರ ಹೇಳ್ತೇವೆ. ಈಗ ಒಂದು ರೌಂಡ್ ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಅಲ್ವಾ? ಎಲ್ಲರೂ ಮಾಡಿದ್ದೀರಲ್ಲ? ಹೌದು ಮಾತಾಜಿ. ಆಯ್ತು. ಇವತ್ತು ಒಂದು ತಲೆನೋವು ಬಂತು, ಜ್ವರ ಬಂತು ಅಂದ್ರೆ ನಮಗೆ ಹರೇ ಕೃಷ್ಣ ಜಪ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲಪ್ಪ, ನಂಗೆ ಇವತ್ತು ಜ್ವರ ಬಂದಿದೆ, ಮಲಗಿ ಬಿಡ್ತೇನೆ ಅಂತ ಅನ್ಸ್ಕೊಬಿಡ್ತೇವೆ ಅಲ್ವಾ? ಆದರೆ ನೋಡಿ, ಸಾವಿನ ಸಮಯದಲ್ಲಿ ಸಾವಿರಾರು ಚೇಳುಗಳು ಕಚ್ಚಿದಷ್ಟು ನೋವು ಉಂಟಾಗುತ್ತಂತೆ. ಆ ಆತ್ಮ ಶರೀರವನ್ನು ಬಿಟ್ಟು ಹೋಗುವಾಗ ಅಷ್ಟು ಆ ಚೇಳು ಕುಟುಕಿದಷ್ಟು, ಸಾವಿರಾರು ಒಂದಲ್ಲ. ಆಗ ಭಗವಂತನ ಹೆಸರು ನೆನಪುಗಳಿಗೆ ಆಗತ್ತಾ? ಅಯ್ಯೋ ಅಪ್ಪ, ಅಯ್ಯೋ ಅಮ್ಮ ಅಂತ ಹೇಳ್ತೇವೆ, ಹೌದೋ ಅಲ್ವೋ? ಹೌದು ಮಾತಾಜಿ, ಹಾಗೆ ಅಂತೀವಿ. ಅದಕ್ಕೆ ಏನ್ ಮಾಡ್ಬೇಕು ನಾವು ಇಲ್ಲಿ? ಭಗವಂತ ಏನ್ ಹೇಳ್ತಾ ಇದ್ದಾರೆ? ಜೀವನದ ಉದ್ದಕ್ಕೂ ಸ್ಮರಣೆಯನ್ನು ಅಭ್ಯಾಸ ಮಾಡಿ. ನಾವೀಗ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ಅಭ್ಯಾಸ ಮಾಡೋದು ಅಂತಂದ್ರೆ ನಮಗೆ ನಾವು ಸಾವಿನ ಸಮಯ ಬರ್ಬೇಕು ಅಂದ್ರೆ ರೆಡಿ ಆಗ್ಬೇಕಂತ ಸಾವಿಗೆ. ಇದನ್ನ ಈಗ ನೋಡಿ, ಇದು ಹೇಗೆ ಅಂತ ಕೇಳಿದ್ರೆ, ಈಗ ನೋಡಿ, ಸ್ಟೂಡೆಂಟ್ಸು ಎಕ್ಸಾಮ್ ಬರ್ಬೇಕಾದ್ರೆ ಲಾಸ್ಟ್ ದಿವಸ ನಾನು ನಾಳೆಗೆ ಎಕ್ಸಾಮ್ ಇದೆ ಅಂದ್ರೆ ಇವತ್ತು ರಾತ್ರಿ ಓದ್ಕೊಂಡು ನಾಳೆ ಬರಿತೇನೆ ಅಂದ್ರೆ ಎಲ್ಲದು ಆಗುತ್ತಾ? ಆಗತ್ತಾ? ಆಗಲ್ಲ ಮಾತಾಜಿ. ಆಗಲ್ಲ. ನೋಡಿ, ಆಗಲ್ಲ. ಜನ ಈಗ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮು, ಕ್ಯಾಟ್ ಎಕ್ಸಾಮು, IIT ಎಕ್ಸಾಮು ಇದಕ್ಕೆಲ್ಲ ಎಷ್ಟು ಅಭ್ಯಾಸ ಮಾಡ್ತಾರೆ ಅಲ್ವಾ? ತುಂಬಾ ತಯಾರಿ ಮಾಡ್ತಾರೋ ಇಲ್ವೋ? ಹೌದು ಮಾತಾಜಿ. ಹೌದು ಮಾತಾಜಿ. ತುಂಬಾ ತಯಾರು ಮಾಡ್ತಾರೆ ಅಲ್ವಾ? 2-3 ವರ್ಷ ತಯಾರು ಮಾಡ್ಕೊಳ್ತಾರೆ. ಹೌದು ಇಡೀ ಹೌದು. ವರ್ಷ ತುಂಬಾ ತಯಾರು ಮಾಡ್ತಾರೆ. ಹಾಗೆ ನಾವು ಕೂಡ ಯಾವುದನ್ನಾದ್ರೂ ಪಡ್ಕೊಳ್ಬೇಕು ಅಂತಂದ್ರೆ ಈ ತರ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಬೇಕು. ಅದರಲ್ಲಿ ನಮಗೆ ಭಗವಂತನನ್ನು ಪಡ್ಕೋಬೇಕು. ನಮಗೀಗ ಏನನ್ನು ಪಡ್ಕೋಬೇಕು? ಸಾಯುವಾಗ ಆ ಸಾಯುವ ಸಮಯದಲ್ಲಿ ನಮ್ಮ ಮುಂದೆ ನಮ್ಗೆ ಯಾರು ಸಿಗ್ಬೇಕು? ಭಗವಂತ ಸಿಗ್ಬೇಕು, ಮನುಷ್ಯನ ಶರೀರ ಬಂದಾಗ. ಸೊ ಹಾಗಾಗಿ ನಮಗೆ ಭಗವಂತ ಸಿಗಬೇಕು ಅಂತಂದ್ರೆ ಆ ಆ ಸಾವಿನ ಸಮಯದಲ್ಲಿ ಭಗವಂತನ ಹೆಸರು ನಮಗೆ ನಮ್ಮ ನಾಲಿಗೆಯಲ್ಲಿ ಬರಬೇಕು. ಭಗವಂತನ ಹೆಸರು, ಆ ಭಗವಂತನ ಹೆಸರು ನಾಲಿಗೆಯಲ್ಲಿ ಬರಬೇಕಾದ್ರೆ ನಾವು ಜೀವನ ಇಟ್ಟಡಿ ಆ ಭಗವಂತನನ್ನ ನಾವು ನೆನೆಸಬೇಕು, ಸ್ಮರಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಲೈಫ್ ಈಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎನ್ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಡೇ ಬರೋದು ಅಕ್ಕೆ ನಾವು ಇಡೀ ಜೀವನ ಪ್ರಿಪೇರ್ ಮಾಡ್ಬೇಕಂತೆ. ದೊಡ್ಡ ಎಕ್ಸಾಮು ಇದು. ಮಕ್ಕಳಿಗೆ ಬರ್ತಕ್ಕಂಥ ವರ್ಷದಲ್ಲಿ ಒಂದು ಎಕ್ಸಾಮ್ ಅಲ್ಲ, ಇದು ಜೀವನದ ಪರೀಕ್ಷೆ. ನಾವು ಜೀವನದಲ್ಲಿ ಏನ್ ಮಾಡಿದ್ದೇವೆ ಅದು ಸಾವಿನಲ್ಲಿ ಪ್ರಕಟವಾಗುತ್ತದೆ ನಮ್ದು ರಿಸಲ್ಟ್. ಯಾಕೆ? ನಮ್ಮ ರಿಸಲ್ಟ್ ಅಲ್ಲಿ ನಮಗೆ ಮುಂದಿನ ಶರೀರ ಬರ್ತದೆ ಅಲ್ವಾ? ಸೊ ಅದಕ್ಕೆ ನಮ್ಮ ಮುಂದಿನ ಶರೀರ ನಮಗೆ ಭಗವಂತನ ಹತ್ರ ಹೋಗ್ಬೇಕು, ಆಧ್ಯಾತ್ಮಿಕ ಶರೀರ ಪಡ್ಕೊಳ್ಬೇಕು ಅಂದ್ರೆ ಈ ಜೀವನ ಇಟ್ಟು ಭಗವಂತನ ಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನಾವು ಜೀವನ ಬಿಟ್ಟಡಿ ಪ್ರಿಪರೇಷನ್ ಮಾಡಬೇಕು. ಈಗ ಏನ್ ಹೇಳ್ತಾರೆ ಜನ? ಸಾವಿನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಜನ ಏನ್ ಹೇಳ್ತಾ ಇದೆ? ಎಲ್ಲ ಸಾವಿನ ಬಗ್ಗೆ ಯಾಕೆ ಮಾತಾಡ್ತೀರಾ? ಅದೆಲ್ಲ ಅಪಶಕುನ, ಬೇಡ, ಅಂತದೆಲ್ಲ ವಿಚಾರ ಮಾತಾಡ್ಲೇಬಾರ್ದು ಅಂತ ಹೇಳ್ತಾರೋ ಇಲ್ವೋ? ಹರೇ ಕೃಷ್ಣ ಹೇಳ್ತಾರ ಮಾತಾಜಿ. ಹೇಳ್ತಾರೆ ಅಲ್ವಾ? ನೋಡೋಣ, ಇದು ಮುಂದೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಹರೇ ಕೃಷ್ಣ. ಸಾವಿನ ಸಮಯದಲ್ಲಿ ನಾವು ಏನನ್ನು ಮಾಡಬೇಕು? ಸಾವಿನ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಕೃಷ್ಣ ಹೇಳಿದ್ರು ನಮಗೀಗ. ಹರೇ ಕೃಷ್ಣ, ಏನ್ ಮಾಡ್ಬೇಕು ಅಂತ ಹೇಳಿದ್ರು? ಮಾತಾಜಿ ಸಾವಿನ ಸಮಯದಲ್ಲೂ ಕೃಷ್ಣನ ಒಂದು ಜಪ ಮಾಡ್ತಾ ಇರ್ಬೇಕು. ಕೃಷ್ಣನ ಹೆಸರನ್ನ ನಾವು ತಗೋಬೇಕು. ಅಂತೆ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ. ಹೌದು ಈಗ ನೋಡಿ, ಮುಂದೆ ಈ ಶ್ಲೋಕವನ್ನು ನೋಡೋಣ. 8.5. ಸಾವಿನ ಸಮಯದಲ್ಲಿ ನಾವು ಮುಂದಿನ ಜನ್ಮದಲ್ಲಿ ನಾವು ಪಡೆಯುವ ದೇಹವನ್ನು ಆರ್ಡರ್ ಮಾಡ್ತೇವೆ. ಸೊ ಏನೋ ಸಾವಿನ ಸಮಯದಲ್ಲಿ ಏನ್ ಮಾಡ್ತೇವೆ? ನಾವು ಮುಂದಿನ ದೇಹವನ್ನು ನಾವು ಆರ್ಡರ್ ಮಾಡ್ತೇವಂತೆ. ಹೊಸ ಬಟ್ಟೆಯನ್ನು ಧರಿಸುವುದು, ಹೊಸ ದೇಹವನ್ನು ಪಡೆಯುವುದು. ಸಾವು ಅಂದ್ರೆ ಏನು? ಹುಟ್ಟು ಅಂದ್ರೆ ಏನು? ಹುಟ್ಟು ಅಂದ್ರೆ ಹೊಸ ಬಟ್ಟೆ ಪಡ್ಕೊಳ್ಳೋದು ಅಲ್ವಾ? ಸಾವು ಅಂತಂದ್ರೆ ಹಳೆ ಬಟ್ಟೆಯನ್ನು ಬಿಡುವುದು. ಸೊ ಹಾಗಾಗಿ ನಾವು ಈ ಶರೀರವನ್ನು ಬಿಟ್ರೆ ಮತ್ತೊಂದು ಹೊಸ ಶರೀರವನ್ನ ಪಡ್ಕೊಳ್ತೇವೆ. ಅದು ಯಾವ ಶರೀರ ಅಂತ ಆರ್ಡರ್ ಮಾಡೋದು ನಾವು. ಈಗ ಈ ಜನ್ಮದಲ್ಲಿ ನಾವು ಯಾವ ತರ ಜೀವನ ಮಾಡಿ ತೋರಿಸಿದ್ದೇವೆ ಅದನ್ನ ನಾವು ಆರ್ಡರ್ ಮಾಡ್ತೇವೆ. ಮುಂದಿನ ಜನ್ಮ ಶರೀರ ನಾವೇ ಆರ್ಡರ್ ಮಾಡೋದು, ನಮ್ಮ ಮುಂದಿನ ಶರೀರ. ಆದ್ರೆ ನಮಗ್ ಗೊತ್ತೇ ಇರಲ್ಲ. ಗೊತ್ತಿದೆಯಾ ಇದು ನಾವೇ ಆರ್ಡರ್ ಮಾಡ್ತೇವೆ ಅಂತ?
ಹಾಗಾಗಿ ನಮಗೆ ಇದನ್ನೆಲ್ಲ ನೋಡಿ, ನಮಗೆ ಇದನ್ನೆಲ್ಲ ಯಾರು ಅರ್ಥ ಮಾಡಿ ಹೇಳಿಲ್ಲ. ಯಾರು ಕೂಡ ಇದ್ರ ಬಗ್ಗೆ ಹೇಳಿದಾರ? ಯಾವುದಾದ್ರೂ ಶಾಲಾ ಕಾಲೇಜಲ್ಲಿ, ಮನೆಯಲ್ಲಿ ಯಾರಾದ್ರೂ ಹಿರಿಯರು ಇದರ ಬಗ್ಗೆ ಎಲ್ಲ ಹೇಳಿದ್ದಾರಾ? ಇಲ್ಲ. ಹೇಳಿದ್ದಾರಾ? ಹೇಳಿಲ್ಲ ಮಾತಾಜಿ. ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀವು ಸಾವಿನ ಸಮಯದಲ್ಲಿ ನನಗೆ ನೀವು ನೆನಪಿಟ್ಕೊಳ್ಳಿ, ಭಗವಂತನನ್ನ ಹೇಳ್ಬೇಕು ಅಂತ ನಮ್ಮ ಭಗವದ್ಗೀತೆ ಕಲಿಸ್ಕೊಡ್ತದೆ. ಅದಕ್ಕೆ ಭಗವದ್ಗೀತೆ ನಾವು ಹೇಗೆ ಜೀವನ ಮಾಡಬೇಕು, ನಾವು ಹೇಗೆ ಜೀವನವನ್ನ ಅಂತ್ಯಗೊಳಿಸಬೇಕು ಅದನ್ನ ತಿಳಿಸ್ತದೆ. ಅದರಿಂದ ಭಗವದ್ಗೀತೆ ಜ್ಞಾನ ಪಡ್ಕೊಳ್ಳೋದು ಎಲ್ಲರಿಗೂ ಕೂಡ ಬಹಳ ಮುಖ್ಯ. ಸೊ ಹಾಗಾಗಿ ಈ ಸಾವಿನ ವಿಚಾರಕ್ಕೆ ಈ ಪ್ರಿಪರೇಷನ್ ನಾವು ಮಾಡಬೇಕು ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಆಮೇಲೆ ನೋಡಿ, ಎಲ್ಲಿ ಹೋದ್ರೂ ಕೂಡ ವರ್ಕ್ಶಾಪ್ ಮಾಡ್ತಾರೆ ಅಲ್ವಾ, ಆರ್ಟ್ ಆಫ್ ಲಿವಿಂಗ್ ಇದೆಲ್ಲ ವರ್ಕ್ಶಾಪ್ ಮಾಡ್ಕೊಡ್ತಾರೆ. ಆದ್ರೆ ಎಲ್ಲಾದ್ರೂ ಆರ್ಟ್ ಆಫ್ ಡೈಯಿಂಗ್ ಹೇಳ್ಕೊಡ್ತಾರಾ? ಹೇಳ್ತಾರಾ? ಇಲ್ಲ ಮಾತಾಜಿ. ಇಲ್ಲ. ಯಾಕೆಂದ್ರೆ ಆರ್ಟ್ ಆಫ್ ಡೈಯಿಂಗ್ ಯಾರಿಗೂ ಗೊತ್ತೇ ಇಲ್ಲ. ಗೊತ್ತಿದೆಯಾ? ಇಲ್ಲ. ಇಲ್ಲ ಯಾರಿಗೂ ಮಾತಾಜಿ, ಇದ್ರ ಯಾರಿಗೂ. ಬಗ್ಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ತಾನೇ ಹೇಳ್ಕೊಡೋದು. ಸೊ ಅದಕ್ಕೆ ಭಗವಂತ ಇಲ್ಲಿ ಭಗವದ್ಗೀತೆಯಲ್ಲಿ ನಮಗೆ ತಿಳಿಸ್ಕೊಡ್ತಾನೆ. ಸೊ ಯಾಕೆಂದ್ರೆ ಭಗವಂತ ನಮಗೆ ಯಾಕೆ ತಿಳಿಸ್ಕೊಡ್ತಾ ಇದ್ರೆ, ಭಗವಂತನಿಗೆ ಅವ್ಯಾಜ ಕರುಣೆ. ಅವನಿಗೆ ನಾವೆಲ್ಲ ಭಗವಂತನ ಲೋಕಕ್ಕೆ ಮತ್ತೆ ಹೋಗ್ಬೇಕು. ಯಾಕೆಂದ್ರೆ ನಾವೆಲ್ಲ ಅವನ ಮಕ್ಕಳು. ಎಲ್ಲ ಇಲ್ಲಿ ಈ ದುಃಖಾಲಯದಲ್ಲಿ ಹೋಗಿ ಕಷ್ಟಪಡ್ತಾ ಇದ್ದಾರೆ, ಇವರು ನನ್ನ ಹತ್ರ ಬರಬೇಕು ಅಂತ ಅವನಿಗೆ ಆಸೆ. ಅದಕ್ಕೆ ನಮ್ಮ ಪರಮಪಿತ ಯಾರು? ಭಗವಂತ ಯಾರು? ಪರಮಪಿತ. ಸೊ ಹಾಗಾಗಿ ನಮ್ಮ ಮೇಲೆ ಅವನಿಗೆ ಕರುಣೆ ಬರುತ್ತೆ. ಸೊ ಹಾಗಾಗಿ ನಾವು ಯಾವ ದೇಹವನ್ನು ಹೊಂದಿರುತ್ತದೆ, ನಾವು ಯಾವ ದೇಹ ಬಿಡುವಾಗ ನಾವು ಯಾವ ಸ್ವಭಾವದಲ್ಲಿ ಇರ್ತೇವೆ, ಅದನ್ನೇ ನಮಗೆ ಮುಂದಿನ ಜನ್ಮ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಭೀಷ್ಮನನ್ನು ತೋರಿಸ್ತಾ ಇದ್ದಾರೆ. ಸಾವಿನ ಸಮಯದಲ್ಲಿ ಈ ತರ ಇರಬೇಕು. ಇಲ್ಲಿ ನೋಡಿ, ಅವರು ಭೀಷ್ಮರು ಶರಶೈಯಲ್ಲಿ ಮಲಗಿದ್ದರೂ ಕೂಡ ಅವರ ಎದುರಿಗೆ ಕೃಷ್ಣ ಬಂದು ನಿಂತಿದ್ದಾನೆ. ಸೊ ಭಗವಂತನ ಮುಖವನ್ನು ನೋಡ್ತಾ ಇದ್ದಾರೆ ಅವರು. ಭಗವಂತನ ಭೀಷ್ಮ ಸ್ತುತಿಯನ್ನು ಮಾಡ್ತಾರೆ ಅವರು. ಭಗವಂತನನ್ನ ಅವರು ಗ್ಲೋರಿಫೈ ಮಾಡ್ತಾರೆ, ಹೊಗಳುತ್ತಾರೆ, ಸ್ತುತಿ ಮಾಡ್ತಾರೆ. ಆಮೇಲೆ ಎದುರಿಗೆ ಯಾರಿದ್ದಾರೆ? ಶುದ್ಧ ಭಕ್ತರಾದ ಪಾಂಡವರಿದ್ದಾರೆ. ಮತ್ತು ಅನೇಕ ಲೋಕಗಳಿಂದ ಬಂದಿರತಕ್ಕಂಥ ಋಷಿವರಿಯರು, ತುಂಬಾ ತುಂಬಾ ಭಕ್ತರು, ಶುದ್ಧ ಭಕ್ತರು ಎಲ್ಲರೂ ಸುತ್ತುವರ್ಕೊಂಡಿದ್ದಾರೆ. ಸೊ ಇದು ಸಾವು ಹೀಗಿರ್ಬೇಕು. ಸಾವು ಹೇಗಿರ್ಬೇಕು? ಸಾಯುವಾಗ ಕೃಷ್ಣ ಅವರಿಗೆ ಎದುರು ಬಂದು ನಿಂತಿದ್ದಾನೆ ನೋಡಿ ಭೀಷ್ಮರಿಗೆ. ಆ ಭೀಷ್ಮರ ಮರಣ ನಿಮ್ಗೆಲ್ಲರೂ ಕೇಳಿರ್ಬೋದು. ಶರಶೈಯಲ್ಲಿ ಮಲಗಿ ಆಮೇಲೆ ಅವರು ಇದಾದ್ರು, ಅವರು ಒಳ್ಳೆಯ ಟೈಮನ್ನು ಕಾದು ಅವ್ರು ಹೋದ್ರು. ಸೊ ಆದ್ರೆ ಇಲ್ಲಿ ಭಕ್ತರು, ಶುದ್ಧ ಭಕ್ತರು ಏನ್ ಮಾಡ್ತಾರೆ? ಅವರಿಗೆ ಕೃಷ್ಣನನ್ನ ನೆನಪಿಸ್ತಾರೆ ಸಾಯುವಾಗ. ಇಲ್ಲಿ ಭೀಷ್ಮರಿಗೆ ಕೃಷ್ಣನೇ ಬಂದು ನಿಂತಿದ್ದಾನೆ. ಇದು ಅವರು ಶುದ್ಧ ಭಕ್ತರು. ಇಂಥ ಶುದ್ಧ ಭಕ್ತರು ಅಂದ್ರೆ ಕೃಷ್ಣನೇ ಬಂದಿದ್ದಾನೆ ಅವರ ಎದುರಿಗೆ. ಸೊ ಅದರಿಂದ ನಮಗೆ ಏನಾಗಬೇಕು? ನಾವು ಸಾವಿನ ಸಮಯದಲ್ಲಿ ಭಗವಂತನನ್ನ ನೆನೆಸ್ಕೊಳ್ತಕ್ಕಂಥದ್ದಾಗಬೇಕು. ಸೊ ಅದರಿಂದ ನಾವು ಸಾವಿಗೆ ತಯಾರಿ ಮಾಡಬೇಕು, ಸಾವಿಗೆ ಪ್ರಿಪ್ರೇಷನ್ ಮಾಡ್ಬೇಕಂತೆ. ಸೊ ಪ್ರಿಪ್ರೇಷನ್ ಮಾಡೋದನ್ನ ನಾವು ಹೇಗೆ ಮಾಡಬೇಕು ಅಂತಂದ್ರೆ, ಜೀವನ ಬಿಟ್ಟಡಿ ಕೃಷ್ಣನನ್ನ ನೆನಪಿಸ್ಕೊಳ್ಬೇಕು. ಆಗ ಸಾಯುವಾಗ ನೆನಪಾಗುತ್ತೆ. ನಾವು ಜೀವನ ಬಿಟ್ಟಡಿ ಏನ್ ಮಾಡಿದ್ದೇವೆ ಅದೇ ಸಾಯುವ ಸಮಯದಲ್ಲಿ ಬರೋದು ಅಲ್ವಾ? ಯಾಕೆಂತಂದ್ರೆ ಭಕ್ತರಾಗದೇ ಇದ್ರೆ, ಭಕ್ತಿ ಮಾರ್ಗದಲ್ಲಿ ಬರದೇ ಹೋದ್ರೆ ಸಾಯುವಾಗ ಒಂದು ಮನಿ ಇದಾಗುತ್ತೆ, ತುಂಬಾ ದುಃಖಿತರಾಗಿ ಸಾಯ್ತಾರೆ. ಅಯ್ಯೋ ಸಾಯ್ತೇನೆ, ನನ್ಗೆ ಹೆದರಿಕೆ ಆಗುತ್ತೆ, ಹೀಗೆಲ್ಲ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಸಾವನ್ನ ಹೆದರಿಕೆ ನಿರ್ಭೀತರಾಗಿ ಮಾಡ್ತಾರಾ? ಎದುರಿಸ್ತಾರ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ನಿರ್ಭೀತರಾಗಿರ್ತಾರ? ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ ನಾವು ಸಾವಿಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದು ಹೇಗೆ ತಯಾರಿ ಮಾಡಬೇಕು? ಜೀವನ ಬಿಟ್ಟಡಿ ಆ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡಿರಿ, ಜೀವನ ಬಿಟ್ಟಡಿ ಆ ಭಗವಂತನನ್ನ ಸ್ಮರಣೆ ಮಾಡಬೇಕು ಅಲ್ವಾ? ಸೊ ಇಲ್ಲಿ ನೋಡಿ, ಇನ್ನೊಂದು ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಚಿತ್ರ ನೋಡಿದ್ದೇವೆ, ಇದು ಎಲ್ಲರಿಗೂ ಕೂಡ ಗೊತ್ತು. ಇದು ಯಕ್ಷ ಪ್ರಶ್ನೆ ಅಂತ ಇದು ಬರ್ತದೆ. ಯುಧಿಷ್ಠಿರ ಮಹಾರಾಜ ಕೊಟ್ಟ ಉತ್ತರವೇನು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಯುಧಿಷ್ಠಿರ ಮಹಾರಾಜ ಏನು ಉತ್ತರ ಕೊಟ್ಟ ಯಕ್ಷ ಪ್ರಶ್ನೆಗೆ? ಹರೇ ಕೃಷ್ಣ. ಈ ಕತೆ ಎಲ್ಲರಿಗೂ ಗೊತ್ತಿದೆಯೇ? ಆ ಮಹಾಭಾರತ ಓದಿದವರಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತುಂಟಾ? ಇಲ್ಲ ಮಾತಾಜಿ. ಓಕೆ, ಹರೇ ಕೃಷ್ಣ. ನಾವು ನೋಡೋಣ ಏನಾಗಿದೆ ಈ ಪ್ರಶ್ನೆ. ಇದು ಏನಂತಂದ್ರೆ, ಈ ಅರಣ್ಯದಲ್ಲಿ ಅರಣ್ಯವಾಸ ಮಾಡ್ತಾ ಇದ್ರಲ್ಲ ಅವಾಗ ಆ ಪಾಂಡವರು ಅರಣ್ಯವಾಸ ಮಾಡುವಾಗ ಅವರಿಗೆ ಬಾಯಾರಿಕೆ ಆಯಿತು.
ಆ ನೀರು ಕುಡಿಲಿಕ್ಕೆ ಅವರು ಒಂದು ಸರೋವರದ ಹತ್ರ ಹೋಗ್ತಾರೆ. ಆ ಸರೋವರದ ಹತ್ರ ಮೊದಲು ಈ ಉಳಿದ ಪಾಂಡವರು ಹೋಗ್ತಾರೆ 4 ಜನ. ಅವ್ರು ಏನಾಗ್ತಾರೆ, ಅಲ್ಲಿ ಹೋದ ಕೂಡಲೇ ಆ ಯಕ್ಷ ಅಲ್ಲಿ ಬಂದು ನಿಲ್ತಾರೆ, ಹೇಳ್ತದೆ, ನನಗೆ ನೀವು ಉತ್ತರ ಕೊಡಿ, ಕೊಳದ ನೀರು ಮುಟ್ಟುವುದಾದ್ರೆ ನನ್ಗೆ ನೀವು ನನ್ನ ಪ್ರಶ್ನೆ ಉತ್ತರ ಕೊಡಿ. ಆ 4 ಜನ ಮೊದಲಿನ ಇದು ಭೀಮ ಮತ್ತೆ ಅರ್ಜುನ, ನಕುಲ, ಸಹದೇವ ಅವರು ಇಗ್ನೋರ್ ಮಾಡಿಬಿಟ್ರು, ಯಕ್ಷನಿಗೇನು ಹೇಳಲೇ ಇಲ್ಲ. ಸೊ ಅವರಿಗೆ ಆಗ ಅವರು ನೀರು ಕುಡಿದು ಮೂರ್ಛಿತರಾಗಿ ಬಿದ್ರು, ಆಮೇಲೆ ಮೂರ್ಛೆ ಹೋದ್ರು. ಈಗ ಅಲ್ಲಿ ಆಮೇಲೆ ಯುಧಿಷ್ಠಿರ ಮಹಾರಾಜ ಬರ್ತಾನೆ. ಯುಧಿಷ್ಠಿರ ಮಹಾರಾಜ ಬಂದ ಮೇಲೆ ಆ ಯಕ್ಷ ಅವನಿಗೆ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಕೇಳಿ ಈ ಪ್ರಪಂಚದಲ್ಲಿ ತುಂಬಾ ಆಶ್ಚರ್ಯವಾದ ಸಂಗತಿ ಏನು ಅಂತ ಕೇಳ್ತಾನೆ. ಅದಕ್ಕೆ ಏನ್ ಹೇಳ್ತಾನೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಶೇಷಾಹ ಸ್ಥಾವರಂ ಇಚ್ಛಂತಿ ಕಿಮಾಶ್ಚರ್ಯಂ ಅತಃ ಪರಂ. 100,000 ಜೀವಿಗಳು ಪ್ರತಿಕ್ಷಣ ಸಾಯ್ತಾ ಇರ್ತಾರೆ. ಮೂರ್ಖನಾದ ಜೀವಿಯು ತಾನು ಇದು ಗೊತ್ತಿದ್ರೂ ಕೂಡ ಸಾಯಲು ಸಿದ್ಧನಾಗಿರೋದಿಲ್ಲ, ಸಾಯಲಿಕ್ಕೆ ರೆಡಿನೇ ಇರೋದಿಲ್ಲ. ಇದು ಜಗತ್ತಿನ ಅತಿ ಆಶ್ಚರ್ಯಕರವಾದ ಸಂಗತಿ ಅಂದ್ರೆ ಇದೇ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾವನ್ನ ಕೇಳ್ತಾ ಇರ್ತೇವೆ, ಸಾವಿನ ಸುದ್ದಿ ಅಲ್ವಾ. ಸಾವು ಇಲ್ಲಿ ನಾವು ನಮ್ಮ ಕಣ್ಣು ಮುಂದೆ ಕೂಡ ನೋಡ್ತಾ ಇರ್ತೇವೆ. ಜೀವಿಗಳು ಮನೆಯಲ್ಲಿ ಕೂಡ ಎಷ್ಟೋ ಜಿರಳೆಗಳು ಸಾಯ್ತವೆ, ಸಣ್ಣ ಸಣ್ಣ ಇರುವಿಗಳು ಹೋಗುವುದನ್ನು ನೋಡ್ತೇವೆ. ಆಮೇಲೆ ಎಲ್ಲ ಪ್ರಾಣಿಗಳು ಸಾಯ್ದನ್ನು ನೋಡ್ತೇವೆ. ಮನುಷ್ಯರನ್ನು ಕೂಡ ನಾವು ಸಾವಿನ ಸುದ್ದಿ ಕೇಳ್ತೇವೆ. ಯಾರೋ ಗುರ್ತಿದ್ದವರು ಅಥವಾ ಯಾರೋ ಬಂಧುಗಳು, ಅಥವಾ ನಾವು ಪೇಪರ್ನಲ್ಲಿ ಕೂಡ ಸಾವಿನ ಸುದ್ದಿ ಕೇಳ್ತೇವೆ, ಬರ್ತಾ ಇರುತ್ತೆ. ಒಬಿಚುರಿ ಕಲಂ ಇರುತ್ತೆ. ಸೊ ಇದೆಲ್ಲ ಗೊತ್ತಿದೆ ಅಲ್ವಾ. ಇದೆಲ್ಲ ಗೊತ್ತಿದ್ರು ಕೂಡ ನಾವು ನಮ್ಮ ಸಾವಿನ ಬಗ್ಗೆ ಯೋಚನೆನೇ ಮಾಡೋದಿಲ್ವೇ? ಮಾಡ್ತೇವಾ? ಹರೇ ಕೃಷ್ಣ, ನಾವು ಮಾಡ್ತೇವಾ? ಮಾಡಲ್ಲ ಮಾತಾಜಿ. ಮಾಡಲ್ಲ. ನಾವು ಕೂಡ ಆ ಒಂದು ಸ್ಮಶಾನಕ್ಕೆ ಕೂಡ ಹೋಗ್ತೇವೆ, ಶವ ಸಂಸ್ಕಾರಕ್ಕೆ ಹೋಗ್ತೇವೆ. ಎಲ್ಲ ಹೋಗಿ ಆಯ್ತು, ಅದು ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ, ಆಯ್ತು, ಮನೆಗೆ ಬಂದ್ರೆ ಮತ್ತಿಂದೆ ನಾಳಕ್ಕೆ ಸೇಮ್ ನಾವು ಅದೇ ತರ ಎಲ್ಲ ಮರ್ತು ಮತ್ತಿಂದೆ ನಾವು ಏನೋ ಬಹಳ ವರ್ಷ ಇರ್ತೇವೆ ನಾವು, ಮತ್ತೆ ನಮ್ಗೇನೂ ಆಗೋದಿಲ್ಲ ಹೀಗೆ ತಿಳ್ಕೊಂಡಿರ್ತೇವೆ. ಆದ್ರೆ ನಾಳೆ ನನಗೂ ಇದೇ ಗತಿ ಆಗತ್ತೆ, ಏನು ಮಾಡೋದು, ನಾನು ಇದಕ್ಕೆ ತಯಾರಿ ಮಾಡ್ಕೊಳ್ಬೇಕಲ್ಲ, ಈ ವಿಚಾರ ನಮಗೆ ಬರೋದೇ ಇಲ್ಲ. ಹಾಗಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಯುಧಿಷ್ಠಿರ ಮಹಾರಾಜ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೇವೆ, ನಾವು ಮೂರ್ಖರು, ನಮಗೆ ಅಜ್ಞಾನ, ಇಷ್ಟು ಅಜ್ಞಾನ ಅಂತಂದ್ರೆ ನಮಗೆ ಏನಾಗ್ತಾ ಇದೆ, ನಮಗೆ ಈ ಯಾವುದ್ರ ಬಗ್ಗೆನೂ ನಮಗೆ ಯೋಚನೆ ಕೂಡ ಮಾಡೋದಿಲ್ಲ. ನಮಗೆ ಹೀಗಾಗತ್ತೆ ಗೊತ್ತಿಲ್ಲ. ಯಾಕಂದ್ರೆ ಸಾವು ಹೇಳಿ ಕೇಳಿ ಬರೋದಿಲ್ಲ. ಸಾವು ಯಾರಿಗಾದ್ರೂ ಹೇಳುತ್ತಾ, ನಾ ಬರ್ತೇನೆ ಇಷ್ಟು ಗಂಟೆಗೆ ಬರಲಾ, ನೀ ರೆಡಿ ಇದೆಯಾ ಅಂತ ಕರ್ಕೊಂಡು ಹೋಗ್ತೇನೆ ನಿನ್ನ ಅಂತ ಹೇಳುತ್ತಾ? ಇಲ್ಲ. ಸಾವು ಯಾವ ಕ್ಷಣದಲ್ಲೂ ಬರಬಹುದು. ವಯಸ್ಸಾಗಿ ಬರಬೇಕು ಅಂತಿಲ್ಲ, ಮುಂಚೆನೂ ಕೂಡ ಬರಬಹುದು. ಸೊ ಹಾಗಾಗಿ ಈ ಸಾವಿಗೆ ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಇರೋದು ಮನುಷ್ಯ ಜನ್ಮದಲ್ಲಿ ಮಾತ್ರ. ಈಗ ನಾಯಿ ಬೆಕ್ಕುಗಳಿಗೆ ಅರ್ಥ ಆಗತ್ತಾ ಸಾವಿಗೆ ಪ್ರಿಪರೇಷನ್ ಮಾಡೋದು? ಇಲ್ಲ. ಮನುಷ್ಯನಿಗೆ ಮಾತ್ರ ಅಂತ ಒಂದು ಆ ಪ್ರಜ್ಞೆ ಭಗವಂತ ಕೊಟ್ಟಿದ್ದಾನೆ. ಸೊ ಆದ್ದರಿಂದ ನಾವು ಚೆನ್ನಾಗಿ ಅರ್ಥಕೊಳ್ಬೇಕು. ಮಾನವ ಜನ್ಮ ಇದನ್ನ ನಾವು ಸರಿಯಾಗಿ ಬಳಸಬೇಕು. ಈಗ ನಾವು ಮಾನವ ಜನ್ಮವನ್ನು ಏನ್ ಮಾಡ್ತಾ ಇದ್ದೇವೆ? ಇಂದ್ರಿಯ ಭೋಗಕ್ಕಾಗಿ ಬಳಸ್ತಾ ಇದ್ದೇವೆ. ಸೊ ಇಂದ್ರಿಯ ಭೋಗಕ್ಕಾಗಿ ಬಳಸೋದು ಅಂತಂದ್ರೆ, ಈಗ ನಾವು ಇಲ್ಲೊಂದು ಬಂಗಾರದ ಗಟ್ಟಿ ನೋಡ್ತಾ ಇದ್ರಿ, ಇಲ್ಲಿ ಚಿನ್ನ, ಅದು 100% ಚಿನ್ನ ಇರ್ತಕ್ಕಂಥದ್ದು, 24 ಕ್ಯಾರೆಟ್. ಅದ್ರ ಗೋಲ್ಡ್ ಬಾರ್ ತಗೊಂಡೋಗ್ಕೊಂಡು ಪೇಪರ್ ವೇಟ್ ತರ ಟೇಬಲ್ ಮೇಲೆ ಇಟ್ಕೊಂಡ್ರೆ ಅದು ಸರಿಕಂತ ಕಾಣುತ್ತಾ ನಿಮಗೆ? ಹರೇ ಕೃಷ್ಣ, ಅದನ್ನ ಯಾರು ಬುದ್ಧಿವಂತರು ಅಂತ ಹೇಳ್ತಾರಾ? ಈಗ ನೋಡಿ, ಗೋಲ್ಡ್ ಬಾರ್ ಇದೆ, ಆಫೀಸಲ್ಲಿ ತಗೊಂಡೋಗ್ಕೊಂಡು ಆ ಗೋಲ್ಡ್ ಬಾರ್ ನಾನು ಕೊಂಡ್ಕೊಂಡಿದ್ದೇನೆ, ಪೇಪರ್ ವೇಟ್ ತರ ಯೂಸ್ ಮಾಡ್ತೇನೆ ಅಂತ. ಆದ್ರೆ ಅದನ್ನ ಯಾರಾದ್ರೂ ಬುದ್ಧಿವಂತರು ಅಂತ ಹೇಳ್ತಾರಾ? ಈಗ ನಾವು ಒಂದು ಫ್ರಿಡ್ಜ್ ತಗೊಂಡಿದ್ದೇವೆ, ತುಂಬಾ ದೊಡ್ಡ ಫ್ರಿಡ್ಜ್, ಒಳ್ಳೆ ಡಬಲ್ ಡೋರ್ ಫ್ರಿಡ್ಜ್ ತಗೊಂಡಿದ್ದೇವೆ. ಅದರಲ್ಲಿ ಹೋಗಿ ನಾವು ಬಟ್ಟೆ ಬರಿ ಎಲ್ಲ ಇಟ್ಬಿಟ್ರೆ ಅದು ಏನಾದ್ರೂ ಬುದ್ಧಿವಂತರ? ಅದು ನೋಡಿ ಅವನು ಎಷ್ಟು ಮೂರ್ಖ ಅಂತ ಹೇಳೋದಿಲ್ವಾ? ಹೇಳ್ತಾರೋ ಇಲ್ವಾ? ಹೌದು ಮಾತಾಜಿ. ಹಾಗೆ ಸಾಧು ಸತ್ಪುರುಷರು ಏನ್ ಹೇಳ್ತಾರೆ, ನಮ್ಮ ಆಚಾರ್ಯರುಗಳು, ಸಾಧುಗಳು, ಸತ್ಪುರುಷರು ಏನ್ ಹೇಳ್ತಾರೆ, ಅವರಿಗೆ ನಮ್ಮ ನೋಡಿದ್ರೆ ಅಂದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಯಾಕೆ? ನಾವು ನಮ್ಮ ಜೀವನವನ್ನ, ಆ ಮಾನವ ಜೀವನವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಗೋಲ್ಡ್ ಬಾರ್ ತಗೊಂಡು ಪೇಪರ್ ವೇಟ್ ತರ ಆ ತರನೇ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಬೇಡಿ, ಹುಚ್ಚಪ್ಪಗಳಿರ ಅಂತ.
ಈ ಜನ್ಮವನ್ನ ನಾವು ಹಾಳು ಮಾಡ್ಕೊಳ್ಬಾರ್ದು. ಹಾಗಾದ್ರೆ ನಾವೇನ್ ಮಾಡಬೇಕು ಈ ಜನ್ಮವನ್ನ, ನಮ್ಮ ಪ್ರಶ್ನೆ. ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೈಫ್ ಈಸ್ ಎ ಪ್ರಿಪರೇಷನ್ ಅಂಡ್ ಡೆತ್ ಈಸ್ ಎನ್ ಎಕ್ಸಾಮಿನೇಷನ್. ಸೊ ನಮಗೆ ಎಕ್ಸಾಮಿನೇಷನ್ನು ಇದೆ. ಸೊ ಹಾಗಾಗಿ ಆ ಎಕ್ಸಾಮ್ ಇದೆ, ಅದಕ್ಕೆ ಪ್ರಿಪೇರ್ ಆಗಬೇಕು. ಆದ್ದರಿಂದ ನಾವು ಭಗವಂತನ ನಾಮ ನಮ್ಮ ನಾಲಿಗೆ ತುದಿಲಿ ಬರಬೇಕು. ನಮಗೆ ಭಯ ಎಲ್ಲ ಹೊರಟೋಗ್ಬಿಡ್ಬೇಕು. ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆ ಭಗವಂತನನ್ನು ನೆನಪಿಸ್ಕೊಳ್ಳಬೇಕು. ಮತ್ತೆ ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಆ ದುಃಖಾಲಯದಲ್ಲಿ ಇಲ್ಲಿ ಈ ಒಂದು ಸಾವು ಹುಟ್ಟು ಇರ್ತಕ್ಕಂಥ ಮುಪ್ಪು ರೋಗ ಇರ್ತಕ್ಕಂಥ ಈ ಶರೀರ ಮತ್ತೆ ನಮಗೆ ಬೇಡ, ಈ ಭಾವನೆ ನಮಗೆ ಅರ್ಥ ಆಗಬೇಕು. ಆವಾಗ ನಾವು ಏನು ಮಾಡ್ತೇವೆ, ನಾವು ಏನು ಮಾಡಬೇಕು ಅಂತ ಗುರುಗಳ ಹತ್ರ ಕೇಳಲಿಕ್ಕೆ ಹೋಗ್ತೇವೆ ಅಲ್ವಾ. ಸಂಪ್ರದಾಯದ ಗುರುಗಳ ಹತ್ರ ಹೋಗಬೇಕು. ನಮಗೆ ಜ್ಞಾನವನ್ನು ಅವರು ಕೊಡ್ತಾರೆ, ಮಾರ್ಗದರ್ಶನವನ್ನು ಅವರು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಭೀಷ್ಮ ಯಾವ ಥರ ಆ ಜೀವನ ಅಲ್ಲಿ ಇದನ್ನು ನೋಡಿದ, ಭಗವಂತನನ್ನು ನೋಡ್ತಾ ಅವನು ತನ್ನ ದೇಹತ್ಯಾಗ ಮಾಡಿದ, ಆ ಭಗವಂತನನ್ನು ಸ್ತುತಿ ಮಾಡ್ತಾ, ಭೀಷ್ಮ ಸ್ತುತಿ ಅಂತ ಹೇಳ್ತಾರೆ ಮಾಡ್ತಾ, ಹಾಗೆ ನಾವು ಕೂಡ ಆ ಭಗವಂತನನ್ನ ನೆನಪಿಸಿಕೊಂಡು ಹರೇ ಕೃಷ್ಣ ಆ ಅಂತೆನಾರಾಯಣನ ಸ್ಮೃತಿ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ನಾಲಿಗೆಯಲ್ಲಿ ಬರಬೇಕು. ಅಂತಹ ಪರಿಸ್ಥಿತಿ ಹೋಗ್ಬೇಕು ಅಂದ್ರೆ ನಾವು ಪ್ರತಿ ದಿವಸ ಭಗವಂತನ ಸ್ಮರಣೆ ಮಾಡಬೇಕು. ಸೊ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ತುಂಬಾ ಭಗವಂತನ ಸ್ಮರಣೆ ಮಾಡಿದ್ರೆ ಮಾತ್ರ ನಮಗೇನಾಗುತ್ತೆ, ನಮಗೆ ಮುಂದಿನ ಜನ್ಮ ನಮಗೆ 100ಕ್ಕೆ 100ರಷ್ಟು ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿದ್ದರೆ ಆಧ್ಯಾತ್ಮ ಶರೀರ ಸಿಗ್ಬೋದು. ಆದರೆ ನೀವು ಸ್ವಲ್ಪವೇ ಭಕ್ತಿ ಆ ಸ್ಮರಣೆ ಮಾಡಿದರೆ, ಭಗವಂತನ ಸ್ಮರಣೆ ನಿತ್ಯವೂ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರೆ, ಪೂರ್ತಿ ಆಗದೆ ಹೋದರೆ ಪರವಾಗಿಲ್ಲ, ಮುಂದಿನ ಜನ್ಮ ಮತ್ತೊಂದು ಅವಕಾಶ ಭಗವಂತ ಕೊಡ್ತಾನೆ. ಆ ಪುಣ್ಯವಂತರ ಆ ಮನೆಯಲ್ಲಿ, ಧರ್ಮಾತ್ಮರ ಮನೆಯಲ್ಲಿ, ಆ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿಸ್ತಾನೆ, ವೈಷ್ಣವರ ಮನೆಯಲ್ಲಿ, ಅಥವಾ ನಮಗೆ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಸ್ತಾನೆ. ಸೊ ದಟ್ ನಮಗೆ ಆ ಒಂದು ನಮ್ಮ ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಈಗ ಕೆಲವರಿಗೆ ಕೃಷ್ಣನಲ್ಲದೆ ಬೇರೆ ಏನನ್ನಾರು ಸ್ಮರಣೆ ಮಾಡಿಬಿಡ್ತಾರೆ. ಮಾಡ್ತಾರೋ ಇಲ್ವೋ? ಎಲ್ಲರಿಗೂ ಕೂಡ ಕೃಷ್ಣಂದೇ ಸ್ಮರಣೆ ಬರುತ್ತಾ? ಇಲ್ಲ. ಕೃಷ್ಣನ ಸ್ಮರಣೆ ಮಾಡ್ಬೇಕಾದ್ರೆ ತುಂಬಾ ನಾವು ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಇಡೀ ಜೀವನ. ಆದರೆ ಸಾಯುವಾಗ ಬೇರೆ ಯಾರ್ದೋ ನೆನಪಾಗ್ಬಿಡುತ್ತಪ್ಪ. ಒಮ್ಮೆ ಅಪ್ಪ ಅಮ್ಮ ಯಾವುದೋ ಒಂದು, ಆಮೇಲೆ ಏನು ನೆನಪಾಗ್ಲಿಲ್ಲ ಅಂದ್ರೆ ನಾಯಿ ನೆನಪು, ನಾಯಿ ಸಾಕಿದ್ರು, ಅಯ್ಯೋ ನಾಯಿ ಬಿಟ್ಟು ಹೋಗ್ಬಿಡ್ತೇನಲ್ಲ ನಾ ಇದ್ರನ್ನ, ಈ ಥರ ಎಲ್ಲ ಬಂದರೆ ಏನಾಗುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ನಾವು ಒಂದು ತುಂಬಾ ಚೆನ್ನಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಈ ಶ್ಲೋಕವನ್ನ. ಬಹಳ ಒಳ್ಳೆಯ ಶ್ಲೋಕ ನೋಡಿ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿ ಪಡಿತಾನೆ. ಏನ್ ಹೇಳ್ತಾರೆ? ಯಾವ ಭಾವದಲ್ಲಿ ಇದ್ದೇವೆ ಸಾಯುವಾಗ ಅದೇ ಒಂದು ಶರೀರ ನಮಗೆ ಸಿಗ್ತದೆಯಂತೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ಉದಾಹರಣೆ ಅಂತಂದ್ರೆ ಇಲ್ಲಿ ಈ ಭರತ ಚಕ್ರವರ್ತಿ ಅವರದ್ದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಭರತ ಚಕ್ರವರ್ತಿ ಈಗ ನೋಡ್ಲಿಕ್ಕೆ ಈ ತರ ಋಷಿಗಳ ತರ ಕಾಣ್ತಾರಲ್ವಾ, ಆದರೆ ಅವರು ದೊಡ್ಡ ಚಕ್ರವರ್ತಿ ಆಗಿದ್ರು. ಆದರೆ ಚಕ್ರವರ್ತಿ ಆಗಿದ್ರು ಕೂಡ ಅವರು ತುಂಬಾ ಉತ್ತಮ ಭಕ್ತರಾಗಿದ್ರು. ಸೊ ಭಕ್ತರಾಗಿದ್ದು ಅವರು ಭಾವ ಹಂತದಲ್ಲಿ ಇದ್ರು. ಭಾವ ಹಂತದಲ್ಲಿ ಅಂತಂದ್ರೆ ನಿಮಗೆ ಇಲ್ಲಿ ನಾವು ಯಾವ ಹಂತ ಅಂತ ನೋಡ್ಕೋಬೇಕು, ಆಮೇಲೆ ಹೇಳ್ತೇನೆ ನಾನು ಭಾವ ಹಂತ. ಆ ಭಾವ ಹಂತದಲ್ಲಿ ಇದ್ದವರು ಅವರಿಗೆ ಏನಾಯ್ತು ಅಂತಂದ್ರೆ, ಆ ಭಾವ ಹಂತದಲ್ಲಿ ಇದ್ದವರಿಗೆ ಅವ್ರಿಗೆ ಏನ್ ಅನಿಸ್ತು, ನಾನು ರಾಜ್ಯಭಾರವನ್ನೆಲ್ಲ ಮಾಡ್ತಾ ಇದ್ದೆ, ನನಗೆ ಕೃಷ್ಣ ಪ್ರಜ್ಞೆ ಮಾಡ್ಲಿಕ್ಕೆ, ಭಕ್ತಿ ಸೇವೆ ಮಾಡ್ಲಿಕ್ಕೆ ನನಗೆ ಕಡಿಮೆ ಆಗ್ತಾ ಇದೆ, ನಾನು ಇನ್ನೂ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಬೇಕು. ಆಗಿನ ಕಾಲದಲ್ಲಿ ಯಜ್ಞ ಮಾಡ್ತಾ ಇದ್ರು ನೋಡಿ, ನಂಗೆ ಅಲ್ಲಿ ಹೋಗಿ ನಾನು ಸಂಪೂರ್ಣವಾಗಿ ಭಗವಂತನಿಗಾಗಿ ಇಟ್ಬಿಡ್ತೇನೆ ಶರೀರನ, ಈ ಜೀವನವನ್ನ ಅಂತ ಅವರಿಗೆ ಮನಸ್ಸು ಬಂತು. ಅದಕ್ಕೆ ಅವರಿಗೆ ತುಂಬಾ ಯೌವನಸ್ಥರಾಗಿದ್ರು, ಅವರೇನು ವಯಸ್ಸಾಗಿರ್ಲಿಲ್ಲ, ಏನಿಲ್ಲ. ಆಮೇಲೆ ಒಳ್ಳೆಯ ಹೆಂಡತಿ, ಮಕ್ಕಳು, ಆಮೇಲೆ ಅವರಿಗೆ ದೊಡ್ಡ ಅರಮನೆ, ರಾಜ್ಯ, ಸಂಪತ್ತು, ಕುದುರೆ, ಕಾಲಾಳು, ಆಸ್ತಿ, ಸಂಪತ್ತು ಎಲ್ಲವೂ ಇತ್ತು. ಆದರೆ ಆ ಭಗವಂತನ ಮೇಲೆ ಆಸಕ್ತಿ ಬಂದೋಯ್ತು. ಆಸಕ್ತಿ ಬಂದ ಮೇಲೆ ಅವರು ಆ ಭಗವಂತನ ಇದಕ್ಕಾಗಿ ತಮ್ಮ ಒಂದು ಮುಂದುವರ್ಕೊಳ್ಳಿಕ್ಕಾಗಿ ಆಧ್ಯಾತ್ಮದಲ್ಲಿ ಅವರ ಒಂದು ಸಾಧನೆಯಲ್ಲಿ ಅವರು ಕಾಡಿಗೆ ಹೋದ್ರು. ಯಾಕೆಂದ್ರೆ ಅರಮನೆಯಲ್ಲಿ ಆಕರ್ಷಣೆಗಳು ಜಾಸ್ತಿ.
ಸೊ ಹಾಗಾಗಿ ಅಲ್ಲಿ ಹೋದ್ರು. ಆದ್ರೆ ಅಲ್ಲಿ ಹೋದಾಗ ಏನಾಯ್ತು, ಅವ್ರು ಹೀಗೆ ಕಾರ್ಯಗಳನ್ನ ಮಾಡ್ತಾ ಇದ್ರು ಪ್ರತಿ ದಿವಸ. ಆದ್ರೆ ಒಮ್ಮೆ ಏನಾಯ್ತು, ಅವರು ಅಲ್ಲಿ ಅದು ನೀರಿನ ಇದರ ಜರಿ ಹತ್ರ ಹೋದ್ರು. ಅವಾಗ ಅಲ್ಲಿ ಏನಾಯ್ತು, ಅಲ್ಲಿ ಒಂದು ಹುಲಿ ಏನ್ ಮಾಡ್ತು ಅಂತಂದ್ರೆ ಇದರನ್ನ ಜಿಂಕೆನ ಅಡ್ಸ್ಕೊಂಡು ಬಂದ್ಬಿಡ್ತು. ಹೆಣ್ಣು ಜಿಂಕೆ, ತುಂಬು ಗರ್ಭಿಣಿ. ಅವಳಿಗೆ ಆ ಜಿಂಕೆ ಹೆದರಿ ಬಿಡ್ತು. ಹೆದರಿ ನೀರಲ್ಲಿ ಹಾರಿತು. ಮತ್ತೆ ಅದು ಅಲ್ಲೇ ಗರ್ಭ ಅದಕ್ಕೆ ಮಗು ಅದರದ್ದು ಮರಿ ಹುಟ್ಟಿಬಿಡ್ತು. ಮತ್ತೆ ಅದು ಪ್ರಾಣ ಬಿಟ್ಬಿಡ್ತು, ತಾಯಿ ಆ ಜಿಂಕೆ. ಆಗ ಈ ಜಿಂಕೆ ಮರಿ ಮೇಲೆ ಅವರಿಗೆ ಒಂದು ರೀತಿ ವ್ಯಾಮೋಹ ಬಂದೋಯ್ತು. ಅಯ್ಯೋ ಪಾಪ, ಇದ್ರ ತಾಯಿ ಸತ್ತೋಯ್ತು, ಇದಕ್ಕೆ ಯಾರು ಇಲ್ವಲ್ಲ ಅಂತ ಅವ್ರು ತಂದ್ಕೊಂಡು ತಮ್ಮ ಒಂದು ಕುಟೀರಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಇಟ್ಕೊಂಡ್ರು. ಮತ್ತೆ ಅದಕ್ಕೆ ಅದಕ್ಕೆ ಪ್ರೀತಿ ಮಾಡ್ತಾ ಇದ್ರು. ಅದಕ್ಕೆ ಎಲ್ಲ ಒಂದು ಆಹಾರ ಕೊಡೋದು, ಆಮೇಲೆ ಅದಕ್ಕೆ ಎಲ್ಲ ಸೇವೆ ಮಾಡೋದು, ಅದ್ರ ಜೊತೆಗೆ ಈ ತರ ಅದಕ್ಕೆ ಅಟ್ಯಾಚ್ಮೆಂಟ್ ಬಂದೋಯ್ತು ಇದ್ರದ್ದು, ಆ ಜಿಂಕೆ ಮರಿದು. ಅವಾಗ ಅವರಿಗೆ ಏನಾಯ್ತು ನೋಡಿ, ಇಲ್ಲಿ ಅವರಿಗೆ ಯಜ್ಞ ಮಾಡ್ತಾ ಇದ್ದಾರೆ, ಆದ್ರೆ ಮನಸ್ಸು ನೋಡಿ ಕೈ ಯಜ್ಞಕ್ಕೆ ಹಾಕ್ತಾ ಇದೆ ಇದನ್ನ. ಆಮೇಲೆ ಇಲ್ಲಿ ನೋಡಿದ್ರೆ ಮನಸ್ಸು ಈ ಜಿಂಕೆ ಮರಿ ಹತ್ರ ಇದೆ. ಆ ಜಿಂಕೆ ಮರಿಯು ಕೂಡ ಅವ್ರ ಹತ್ರ ಯಜ್ಞಶಾಲೆಯ ಹತ್ರ ತಂದಿಟ್ಕೊಂಡ್ಬಿಡ್ತಿದ್ರು. ಹಾಗಾಗಿ ಅವರಿಗೆ ಇಲ್ಲಿ ಈ ಯಜ್ಞಗಳನ್ನು ಕೂಡ ಸರಿಯಾಗಿ ಮಾಡ್ಲಿಕ್ಕೆ ಕಾನ್ಸಂಟ್ರೇಷನ್ ಆಗ್ಲಿಲ್ಲ. ಆಮೇಲೆ ಒಂದ್ ದಿವಸ ಏನಾಯ್ತು, ಆ ಜಿಂಕೆ ಮರಿ ತಪ್ಪಿಸ್ಕೊಂಡು ಹೋಯ್ತು. ಅದನ್ನು ಹುಡುಕ್ಲಿಕ್ಕೆ ಅವರು ತುಂಬಾ ಹೋದ್ರು. ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಏನಾಯ್ತು, ಅಲ್ಲಿ ಅವರಿಗೆ ಒಂದು ದೊಡ್ಡ ಕಂದರದಲ್ಲಿ ಹೀಗೆ ಹುಡುಕ್ಲಿಕ್ಕೆ ಹೋದಾಗ ಜಾರಿ ಬಿದ್ರು. ಬೀಳುವಾಗ ಅವ್ರಿಗೆ ಅಲ್ಲಿ ಏನಾಯ್ತು, ಅಲ್ಲಿಯೇ ಅವರಿಗೆ ಆ ದೇಹವನ್ನು ಬಿಟ್ರು. ಆದ್ರೆ ಬಿಡುವಾಗ್ಲೂ ಕೂಡ ಆ ಜಿಂಕೆ ಮರಿ ಎಲ್ಲೋಯ್ತೋ, ಅಯ್ಯೋ ಪಾಪ ಜಿಂಕೆ ಮರಿ, ಇದನ್ನೇ ಯೋಚನೆ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಮುಂದಿನ ಜನ್ಮ ಏನಾಯ್ತು, ಮುಂದಿನ ಜನ್ಮ ಜಿಂಕೆ ಜನ್ಮ ಸಿಕ್ಕಿತು. ಆದರೆ ಇವರು ಒಳ್ಳೆಯ ಭಕ್ತಿಯಲ್ಲಿ ತುಂಬಾ ಉನ್ನತ ಹಂತದಲ್ಲಿ ಇದ್ದಿದ್ರಿಂದ ಅವರಿಗೆ ಭಾವ ಹಂತ ಅಂತ ಹೇಳ್ತಾರೆ. ಆ ಭಾವ ಹಂತದಲ್ಲಿ ಇದ್ದಿದ್ರಿಂದ ಭಗವಂತ ಅವರಿಗೆ ಹಿಂದಿನ ಆ ಜನ್ಮದ ಒಂದು ಸ್ಮರಣೆ ಕೊಟ್ಟ ಅವರಿಗೆ. ಆಮೇಲೆ ಅದು ಜಿಂಕೆ ಅದು ಒಂದು ದೇವಸ್ಥಾನದ ಹತ್ರ ಅಲ್ಲಿ ಏನ್ ಮಾಡ್ತಿತ್ತು, ಅಲ್ಲೇ ಇರ್ತಿತ್ತು. ಆಮೇಲೆ ಅದು ಪ್ರಸಾದ ತಿಂತಾ ಇತ್ತು. ಮತ್ತೆ ಹುಲ್ಲನ್ನಾದ್ರೂ ಕೂಡ ಅದು ಒಣಗಿದ ಹುಲ್ಲನ್ನೇ ತಿಂತಾ ಇತ್ತು. ಮತ್ತೆ ಯಾವ ಜಿಂಕೆ ಜೊತೆಗೆ ಅದು ಬೆರೀತಿರ್ಲಿಲ್ಲ, ಬೇರೆ ಜಿಂಕೆ ಜೊತೆಗೆ. ಹೀಗೆ ಅದು ಜಿಂಕೆ ಶರೀರ ಹೋದ ಮೇಲೆ ಅವರಿಗೆ ಮತ್ತೊಂದು ಮನುಷ್ಯರ ಶರೀರ ಸಿಕ್ತು, ಜಡಭರತ ಅಂತ. ಆಮೇಲೆ ಜಡಭರತ ಆದ್ಮೇಲೆ ಆ ಒಂದು ಇದರಲ್ಲಿ ಅವರು ಅವಾಗೂ ಕೂಡ ಸ್ಮರಣೆ ಇತ್ತು. ತನ್ನ ಭರತ ಚಕ್ರವರ್ತಿಯಲ್ಲಿ ಆಗಿದ್ದಾಗ ತಾನು ಹೀಗೆ ಜಿಂಕೆಯ ವ್ಯಾಮೋಹದಲ್ಲಿ ಇದ್ಬಿಟ್ಟಿದ್ದೆ, ಸಾಯುವಾಗ ನಂಗೆ ಜಿಂಕೆ ನೆನಪಾಗಿ ನಾನು ಪ್ರಾಣ ಬಿಟ್ಟಿದ್ರಿಂದ ನನಗೆ ಆ ಶರೀರ ಸಿಕ್ತು. ಈಗ ನನಗೆ ಈ ಜಡಭರಿತ ಶರೀರ, ಮನುಷ್ಯರ ಶರೀರ ಸಿಕ್ಕಿದೆ. ಈ ರೀತಿಯಾಗಿ ಅವನು ಆಮೇಲೆ ಅಲ್ಲಿ ಭಕ್ತಿಯಲ್ಲಿ ಶುದ್ಧ ಭಕ್ತನಾಗಿದ್ದ. ಆಮೇಲೆ ಅವನು ಇದಕ್ಕೆ ಹೋದ, ಎಲ್ಲಿಗೆ, ಭಗವಂತನ ಲೋಕಕ್ಕೆ ಹಿಂದೆ ಹೋದ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಭಾವ ಹಂತದಲ್ಲಿ ಇನ್ನೇನು ಕೃಷ್ಣ ಪ್ರೇಮ ಸಿಗ್ತದೆ. ಸೊ ಹಾಗಾಗಿ ಅದರಲ್ಲಿ ಈ ತರ ಆಗ್ತದೆ. ಆದರೆ ಇವರು ಭಕ್ತರು. ಸೊ ಇದು ಭಗವಂತ ಬಿಡೋದಿಲ್ಲ ಭಕ್ತರನ್ನು. ನಮೇ ಭಕ್ತ ಪ್ರಣಶ್ಯತಿ ಹೇಳ್ತಾರೆ. ಭಕ್ತರನ್ನು ನಾಶ ಆಗ್ಲಿಕ್ಕೆ ಭಗವಂತ ಬಿಡೋದಿಲ್ಲ. ಸೊ ಹಾಗಾಗಿ ನಾವು ಯೋಚನೆ ಮಾಡಬೇಕು. ಏನ್ ಹೇಳ್ತಾರೆ ಪ್ರಭುಪಾದರು, ಈಗ ತನ್ನ ಮಕ್ಕಳು ತನ್ನ ಮನೆ ಬಗ್ಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದೇ ಸಾಯುವಾಗ ಚಿಂತೆ ಮಾಡಿದ್ರೆ ಅದೇ ಮನೆಯಲ್ಲಿ ಜಿರುಳಿಯಾಗಿ ಅಥವಾ ಇಲಿಯಾಗಿ ಹುಟ್ಟಿ ಬರಬಹುದಂತೆ. ಸೊ ಇದನ್ನ ನಾವು ಬಹಳ ಯೋಚನೆ ಮಾಡಬೇಕು. ನಾವು ಆ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಇರಬಾರ್ದು. ನಾವು ಅಟ್ಯಾಚ್ಮೆಂಟ್ ಕೃಷ್ಣನಲ್ಲಿ ಇಟ್ಕೋಬೇಕು. ಅದನ್ನು ಕೃಷ್ಣನನ್ನೇ ನೆನಪಿಟ್ಕೊಳ್ಬೇಕು. ಯಾಕೆಂದ್ರೆ ನಮಗೆ ಕೊನೆಗೆ ನಾವು ಹೋಗೋದು ಒಬ್ಬರೇ, ಹುಟ್ಟುವಾಗ ಒಬ್ಬರೇ ಅಲ್ವಾ, ಬಂದಿರೋದು ಒಬ್ಬರೇ, ಹೋಗುವಾಗ ಒಬ್ಬರೇ. ಅದಕ್ಕೆ ಈ ಮಧ್ಯದಲ್ಲಿ ಇರ್ತ ಅಟ್ಯಾಚ್ಮೆಂಟ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು, ಬಿಡಬೇಕು. ನಾವು ಅಫೆಕ್ಷನ್ ಅಟ್ಯಾಚ್ಮೆಂಟ್ ಇಲ್ಲ ಅಂತ, ನಾನು ಕೃಷ್ಣ ಪ್ರಜ್ಞೆ ಬಂದಿದ್ದೇನೆ, ಭಗವದ್ಗೀತೆ ಹೇಳಿದ್ರು, ನಾನು ನಿಮಗೆ ಊಟ ಹಾಕಲ್ಲ, ಏನಿಲ್ಲ, ನಾನು ರೂಮಲ್ಲಿ ಕುತ್ಕೊಂಡು ಭಗವದ್ಗೀತೆ ಓದ್ಕೊಂಡ್ಬಿಡಿ, ಹಾಗಲ್ಲ. ನಾವು ಅವರಿಗೆ ಪ್ರೀತಿ ತೋರಿಸ್ಬೇಕು, ನಮ್ಮ ಜವಾಬ್ದಾರಿ ನಾವು ಮಾಡಬೇಕು. ಆಹಾರ, ಅಡಿಗೆ, ಅವರಿಗೇನು ಎಲ್ಲವೂ ಕೂಡ ನಾವು ಕೊಡಬೇಕು. ಆದರೆ ಆ ವ್ಯಾಮೋಹ ಬೇಡ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ವ್ಯಾಮೋಹ, ಅಟ್ಯಾಚ್ಮೆಂಟ್ ಇಟ್ಕೊಬೇಡಿ, ಅಫೆಕ್ಷನ್ ಇಟ್ಕೊಳ್ಳಿ, ಸೊ ಪ್ರೀತಿ ಇಟ್ಕೊಳ್ಳಿ, ಆದರೆ ಅವರ ಹತ್ರ ವ್ಯಾಮೋಹ ಇಟ್ಕೋಬೇಡಿ. ಯಾಕಂದ್ರೆ ವ್ಯಾಮೋಹ ಇದ್ರೆ ಇದೇ ಪರಿಸ್ಥಿತಿ ಆಗತ್ತೆ ಅಂತ. ಹಾಗೆ ಅದಕ್ಕೆ ನಮ್ಗೆ ವ್ಯಾಮೋಹ ಕೃಷ್ಣನಲ್ಲಿ ಇರಬೇಕಂತೆ, ಆಸಕ್ತಿ, ಅಟ್ಯಾಚ್ಮೆಂಟ್ಸು. ನಮ್ಮ ಅಟ್ಯಾಚ್ಮೆಂಟ್ಸು ಇರಬಾರ್ದು. ಆದರೆ ನಮ್ಮ ಕುಟುಂಬದಲ್ಲಿ ಆಗಲಿ, ನಮ್ಮ ಈ ಐಕ್ಯದ ಯಾವುದೇ ವಿಚಾರದಲ್ಲಿ ಆಗಲಿ ಅಟ್ಯಾಚ್ಮೆಂಟ್ ಇದ್ರೆ ಕಷ್ಟ, ಬಿಡುಗಡೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ. ನಾವು ನೋಡೋಣ, ಭಕ್ತಿಯಲ್ಲಿ 9 ಭಕ್ತಿ ಸೇವೆಯಲ್ಲಿ 9 ಹಂತಗಳು. ನಾವು ಏನಂತ ಕಲಿತಾ ಇದ್ದೇವೆ ನಾವು? ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಅಂತ 9 ಹಂತಗಳಿವೆ.
ಅಂದ್ರೆ ಪ್ರೇಮ, ಈ ಪ್ರೇಮ ಹಂತ ಅದು ಅತ್ಯಂತ ಪರಿಪೂರ್ಣವಾದ ಹಂತ. ಇಲ್ಲಿ ಒಂದು ಏನು ಹೇಳ್ತಾರೆ, ಶ್ರದ್ಧೆ. ನಮಗೀಗ ನೀವು ಶ್ರದ್ಧೆ ಇದ್ದೆ ಅಂತ ನೀವು ಈಗ ಭಗವದ್ಗೀತೆ ತರಗತಿಗೆ ಬಂದಿದ್ದೀರಿ, ನಿಮಗೆ ಶ್ರದ್ಧೆ ಇದೆ ಭಗವಂತನ ಮೇಲೆ, ಕೋಮಲವಾದ ಶ್ರದ್ಧೆ ಇದೆ ಅಷ್ಟೇ. ಸ್ವಲ್ಪ ಯಾರಾದರೂ ಹೇಳಿಬಿಟ್ರೆ ನಾಳೆ ಯಾಕಪ್ಪ ಭಗವದ್ಗೀತೆ ಹೋಗ್ತಾರೆ, ಅಲ್ಲಿ ಎಲ್ಲ ಕೃಷ್ಣ ಕೃಷ್ಣ ಅಂತ ಬರೀ ಕಳಿಸ್ತಾರೆ, ಇಂದ್ರಿಯ ಭೋಗ ಬಿಡು ಅಂತ ಹೇಳ್ತಾರೆ, ಯಾಕೆ ಆಮೇಲೆ ಈ ಐಕ್ಯದಿಂದ ನಿಮಗೆ ಮನೆಯಲ್ಲೆಲ್ಲ ನಿರಾಸಕ್ತಿ ಉಂಟಾಗ್ಬೋದು, ಹೀಗೆಲ್ಲ ಅವರ ಮನಸ್ಸಿಗೆ ನೀವು ಇದಾಗ್ತಾರೆ. ಅಂದರೆ ಶ್ರದ್ಧೆ ಏನು ಹೊಟ್ಟೋಗ್ಬಿಡ್ಬೋದು, ಸ್ವಲ್ಪವೇ ಶ್ರದ್ಧೆ ಇರುತ್ತೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಸಾಧು ಸಂಘ. ಈಗ ನೀವು ಇಲ್ಲಿ ನಾವು ಒಟ್ಟಿಗೆ ಇರುವುದು ಎಲ್ಲರೂ ಕೂಡ ಆ ಸಾಧು ಸಂಘ ಅಂತಂದ್ರೆ ಭಕ್ತರ ಸಂಘ. ಈಗ ನಾವು ಇರ್ತಕ್ಕಂಥದ್ದು ಕೂಡ ಅದೇ ಆಗಿದೆ. ಯಾಕೆ ಇಲ್ಲಿ ನಾವು ಹೇಳ್ತಾ ಇರೋದು, ನಾವಿಲ್ಲೇನು ನಿಮ್ಮ ಮನೆಯಲ್ಲಿ ಏನು ಅಡಿಗೆ ಮಾಡಿದಿರಿ, ನೀವು ಏನು ಯಾವ ತರ ನಿಮ್ಮ ಮಕ್ಳು ಏನು ಮಾಡ್ತಾ ಇದ್ದೀರಿ, ಇಂಥ ಶಬ್ದಗಳನ್ನ ನಾವಿಲ್ಲಿ ಮಾತಾಡೋಲ್ಲ. ನಾವಿಲ್ಲಿ ಮಾತಾಡೋದು ಕೃಷ್ಣ ಮತ್ತೆ ಕೃಷ್ಣನಿಗೆ ಸಂಬಂಧವಾದ ವಿಷಯಗಳು. ಅದಕ್ಕೆ ಸಾಧು ಸಂಘದಲ್ಲಿ ಏನು ನಡೀತದೆ, ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇವುಗಳ ಚರ್ಚೆ ನಡೆಯುತ್ತದೆ. ಅದು ಕೂಡ ಶುದ್ಧ ಭಕ್ತರ ಈ ವ್ಯಾಖ್ಯಾನದ ಮೇಲೆ. ಸೊ ಅದರಿಂದ ಇಲ್ಲಿ ಏನಾಗುತ್ತೆ, ನಮ್ಮ ಈ ಶ್ರದ್ಧೆ ಹೆಚ್ಚಾಗ್ತಾ ಬರ್ತದೆ. ಭಜನೆ ಕ್ರಿಯಾ ಅಂದ್ರೆ ಇಲ್ಲಿ ನಾವು ಮಾಡ್ತಾ ಇರೋದು ಭಗವದ್ಗೀತೆ ಓದ್ತಾ ಇರೋದು, ಆಮೇಲೆ ಭಾಗವತಂ, ಆಮೇಲೆ ಹರಿನಾಮ ಸಂಕೀರ್ತನೆ ಅಲ್ವಾ, ಮತ್ತೆ ಇಲ್ಲಿ ಇದೆಲ್ಲ ಭಜನೆ ಕ್ರಿಯಾ ಅಂದ್ರೆ ಇದೆಲ್ಲ ಭಕ್ತಿ ಸೇವೆಯನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಈ ಭಕ್ತಿ ಸೇವೆ ಮಾಡ್ತಾ ಇದ್ದಂಗೆ ಅದರ ಮುಂದಿನ ಹಂತ ಅನರ್ಥ ನಿವೃತ್ತಿ. ಅಂದ್ರೆ ನಮ್ಮಲ್ಲಿ ಅನರ್ಥ ಅಂತಂದ್ರೆ ಏನಿದೆ, ನಮ್ಮಲ್ಲಿ ಕಾಮ ಇಚ್ಛೆ ಇದೆ, ಯಾವುದೇ ಐಹಿಕ ವಸ್ತುಗಳ ಮೇಲೆ ಬಯಕೆ ಇದೆ, ಕಾಮ. ಆಮೇಲೆ ನಮಗೆ ಆ ವಸ್ತುಗಳು ಸಿಕ್ಕದೆ ಆದರೆ ನಮ್ಗೆ ಕೋಪ ಬಂದ್ಬಿಡುತ್ತೆ ಅಲ್ವಾ. ನಮಗೆ ಬೇಕಾಗಿದ್ದು ಒಂದು ವಸ್ತು ಬೇಕಾಗಿರುತ್ತೆ, ಒಂದು ಮಗು ಹೇಳುತ್ತೆ ನಂಗೀಗ ಒಂದು ಐಫೋನ್ ಕೊಡ್ಲಿಲ್ಲ, ತುಂಬಾ ಸಿಟ್ಟು ಮಾಡ್ತದೆ, ಹಠ ಮಾಡ್ತದೆ ಅಲ್ವಾ. ಹಾಗೆ ನಮಗೆ ಸಿಟ್ಟು ಬರುತ್ತೆ ಯಾವ್ದು ಬೇಕಾಗಿದ್ದು ಸಿಗಲಿಲ್ಲ ಅಂತಂದ್ರೆ, ಕ್ರೋಧ ಇದೆ. ಆಮೇಲೆ ಲೋಭ ಮೋಹ, ನಮಗೆ ಲೋಭ, ಏನಾದ್ರೂ ಸಿಕ್ತು ನಮ್ಗೆ ಬೇಕಾಗಿದ್ದ ವಸ್ತು ಇನ್ನೂ ಬೇಕು ಮತ್ತೂ ಬೇಕು, ಅದು ಲೋಭ. ಮತ್ತೆ ನಮಗೆ ಮೋಹ, ಅಟ್ಯಾಚ್ಮೆಂಟ್ಸ್ ಜಾಸ್ತಿ. ಸೊ ಇದೆಲ್ಲ ಅನರ್ಥಗಳು. ಆಮೇಲೆ ನಮಗೆ ರಜೋಗುಣ ತಮೋಗುಣ ಹೆಚ್ಚುಂಟು, ನಮಗೆ ಸತ್ವಗುಣ ಸ್ವಲ್ಪವೇ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇದೆಲ್ಲ ರಜೋಗುಣ ತಮೋಗುಣ ಹೋಗ್ಬೇಕು, ನಮಗೆ ಸತ್ವಗುಣ ತುಂಬಾ ಬಲಾಢ್ಯ ಆಗ್ಬೇಕು. ಸೊ ಹಾಗಾಗಿ ಈ ಅನರ್ಥಗಳು ನಮಗೆ ಹೋಗ್ಬೇಕು. ಅನರ್ಥಗಳು ಹೋಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಯಾವಾಗ ನಾವು ಈ ಭಕ್ತಿ ಸೇವೆಯಲ್ಲಿ ಇದೇ ತರಹ ಸಾಧು ಸಂಘ, ಈ ಭಕ್ತರ ಸಂಘದಲ್ಲಿ ಇದ್ದು ಎಲ್ಲ ಭಗವದ್ಗೀತೆ ಭಾಗವತಂ ಪ್ರತಿನಿತ್ಯ ಶ್ರವಣಕ್ಕೆ ಬಂದು, ಆಮೇಲೆ ನಾವು ಈ ಶ್ರದ್ಧೆಯನ್ನು ಇಟ್ಕೊಂಡ್ರೆ ನಮಗೆ ಈ ಅನರ್ಥ ನಿವೃತ್ತಿಗಳಾಗುತ್ತೆ. ನಿಷ್ಠ ಅಂದ್ರೆ ಏನು, ನಿಷ್ಠ ಅಂದ್ರೆ ತುಂಬಾ ಫರ್ಮ್ ಸ್ಟಡಿನೆಸ್, ತುಂಬಾ ಫರ್ಮ್ ಫೇತ್. ಅಂದ್ರೆ ನಮ್ಮ ಯಾರು ಹೇಳಿದ್ರು ನಾವು ಭಗವದ್ಗೀತೆ ಕ್ಲಾಸ್ಗೆ ಯಾಕೆ ಹೋಗ್ತೀಯಾ, ಹೋಗ್ಬೇಡ, ಇಲ್ಲಿ ಮತ್ತೊಂದು ಯಾವುದೋ ಟೆಂಪಲ್ಗೆ ಹೋಗೋಣ, ಈಶ್ವರ ಟೆಂಪಲ್ಲು ಯಾವುದೋ ಒಂದು ಹೇಳ್ತಾರೆ, ಗಣಪತಿ ಟೆಂಪಲ್ಲು, ಯಾವುದೋ ದೇವಿ ದೇವಸ್ಥಾನ, ಆಮೇಲೆ ಯಾಕೆ ಕೃಷ್ಣ ಪ್ರಜ್ಞೆಯನ್ನೇ ಮಾಡಬೇಕು, ಇಲ್ಲೆಲ್ಲ ಹೋಗೋಣ, ಎಲ್ಲದೂ ಸಿಕ್ಕತ್ತೆ. ಹೀಗೇನಾದ್ರೂ ಯಾರಾದ್ರೂ ಹೇಳಿದ್ರೆ ನಾವು ಅಲುಗಾಡ್ಬಿಡ್ತೇವೆ. ಆದರೆ ನಿಷ್ಠಾ ಸ್ಟೇಜಲ್ಲಿ ಯಾರು ಏನು ಹೇಳಿದ್ರು ನಾವು ಕೃಷ್ಣ ಪ್ರಜ್ಞೆಯ ಬಗ್ಗೆ ನಮಗೆ ಅರಿವಿರುತ್ತದೆ, ಏನಂತ ನಮಗೆ ಏನು ಅಂತ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಮಗೆ ಆ ರುಚಿ ಬರ್ತದೆ, ಆ ನಿಷ್ಠೆ ಬರ್ತದೆ, ಅಂದ್ರೆ ಫರ್ಮ್ ಫೇತ್ ಬರ್ತದೆ. ಈಗ ನೋಡಿ, ಕೊತ್ತಂಬರಿ ಸೊಪ್ಪಿನ ಗಿಡನ ನಾವು ಕಿತ್ತು ಬಿಡ್ಬೋದು ಅಲ್ವಾ, ಆದ್ರೆ ಮಾವಿನ ಮರ ಕೀಳಕ್ಕಾಗುತ್ತಾ, ಆ ಮಾವಿನ ಮರ ದೊಡ್ಡ ಮರ ಕೀಳ್ಲಿಕ್ಕಾಗತ್ತಾ, ಆಗತ್ತಾ ಸುಲಭವಾಗಿ? ಇಲ್ಲ. ಯಾಕೆ ಇಲ್ಲ, ಅದು ಗಟ್ಟಿ ಇದೆ. ಅದೇ ತರಹ ನಮ್ಮ ಶ್ರದ್ಧೆ ಗಟ್ಟಿ ಆದ್ರೆ ಅದು ನಿಷ್ಠೆ ಅಂತ ಹೇಳ್ತಾರೆ. ಆಮೇಲೆ ರುಚಿ, ಅವಾಗೇನಾಗುತ್ತೆ, ನಾನಿವತ್ತು ಭಗವದ್ಗೀತೆ ತರಗತಿ ಬರ್ತಾ ಇದ್ದೇನೆ, ನನಗೆ ಒಂದು ರೌಂಡ್ ಜಪ ಮಾಡ್ತಾ ಇದ್ದೇನೆ, ನಾಳೆ ಬೆಳಗಾಗಿ ನಾವು 4:15 ಮಂಗಳಾರತಿ ನಡೆಯುತ್ತೆ ಶ್ರೀ ರಾಧಾ ಗೋವಿಂದರದ್ದು ದೇವಸ್ಥಾನದಲ್ಲಿ, ಅಲ್ಲಿ ಟೆಂಪಲ್ ಚಾನಲ್ಗೆ ಹೋಗಿ ಆರತಿ ನೋಡ್ಬೇಕು, ಭಗವಂತನ ದರ್ಶನ ಮಾಡಬೇಕು, ಮತ್ತಿನ್ನೇನು ನಾನು ಏನು ಮಾಡಲಿ, ಹೇಗೆ ಮುಂದುವರಿಲಿ, ಇದು ರುಚಿ, ಆಸಕ್ತಿ. ನನಗೆ ಭಗವದ್ಗೀತೆ ಸ್ವಲ್ಪ ಅರ್ಥ ಆಗ್ತಾ ಇದೆ, ಈಗ ನಾನು ಕೇಳಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೋದು, ಇನ್ನು ಮತ್ತೊಂದು ಸುತ್ತ ಕ್ಲಾಸಿಗೆ ಸೇರ್ಕೊಳ್ಳ ಅಥವಾ ಲೆವೆಲ್ 2 ಹೋಗ್ಲಾ ಮುಂದೆ, ಇದೆಲ್ಲ ಇರೋದು, ಇದು ರುಚಿ. ಅದು ಟೇಸ್ಟ್ ಡೆವಲಪ್ ಆಗುತ್ತೆ. ಸೊ ಹರಿಕೃಷ್ಣ ಮಂತ್ರನೂ ಕೂಡ ನಾವು ಹೇಳ್ತಾ ಹೋದಂಗೆ ನಮ್ಗೊಂದು ರೀತಿ ರುಚಿ ಡೆವಲಪ್ ಆಗುತ್ತೆ. ಸೊ ರುಚಿ, ಆ ರುಚಿ ಆದಮೇಲೆ ಆಸಕ್ತಿ, ಹೋಗ್ಬೇಕು, ಮತ್ತೆ ಕ್ಲಾಸಿಗೆ ಅಟೆಂಡ್ ಆಗಬೇಕು ಆಸಕ್ತಿ, ಜಪ ಹೆಚ್ಚು ಮಾಡಬೇಕು ಆಸಕ್ತಿ, ಭಗವಂತನ ಏನಾದರೂ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಇವತ್ತು ನಿತ್ಯಾನಂದ ಜಯಂತಿ ಅಲ್ಲಿ ಏನೋ ನಡೀತಾ ಇದೆ, ಭಗವಂತನದು ಮಂಗಳಾರತಿ, ಆಮೇಲೆ ಎಲ್ಲ ಸಂಕೀರ್ತನ, ಆಮೇಲೆ ಎಲ್ಲ ನಡೀತಾ ಇದೆ, ಪ್ರಸಾದ ಎಲ್ಲ ಸಿಗ್ತದೆ, ಹೋಗ್ಬಿಡೋಣ ದೇವಸ್ಥಾನಕ್ಕೆ, ಇದು ಆಸಕ್ತಿ ಬರ್ತದೆ. ಆಮೇಲೆ ಭಾವ ಅಂದ್ರೆ ನಮ್ಮಲ್ಲಿ
ಏನಾಗುತ್ತೆ ಅಂದರೆ ಭಗವಂತನ ಮೇಲೆ ಇಷ್ಟು ಒಂದು ಆಸಕ್ತಿಯಿಂದ ಅದು ಪ್ರಕಟವಾಗುತ್ತೆ. ಅಂದರೆ ಮೈಯಲ್ಲಿ ಅದು ಪ್ರಕಟ ಆಗುತ್ತೆ, ಮೈ ಬೆವರುವುದು, ಮೈ ಕಂಪನ ಆಗೋದು, ಆಮೇಲೆ ರೋಮಾಂಚನ ಆಗೋದು, ಇದೆಲ್ಲ ಡೆವಲಪ್ ಆಗುತ್ತೆ. ಅದಕ್ಕೆ ಭಾವದ ಹಂತಗಳು ಅಂತ ಹೇಳ್ತಾರೆ. ಆಮೇಲೆ ಪ್ರೇಮ ಅಂತಂದರೆ ನಾವು ಯಾವಾಗ ಭಾವದ ಹಂತಕ್ಕೆ ಬರ್ತೇವೆ, ಅದು ಆ ಭಾವದ ಹಂತ 8ನೇ ಹಂತ. ಇನ್ನೇನು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅರುಣೋದಯ ಆಗುತ್ತೆ ಅಲ್ವಾ, ಆವಾಗ ಹೇಗಿರುತ್ತೆ, ಸೂರ್ಯ ಬರೋದು, ಅರುಣೋದಯವನ್ನು ನಾವು ಭಾವಕ್ಕೆ ಹೋಲಿಸ್ಬೋದು, ಸೂರ್ಯೋದಯವನ್ನು ಪ್ರೇಮಕ್ಕೆ ಹೋಲಿಸ್ಬೋದು. ಇನ್ನೇನು ಪ್ರೇಮ ಬರಲಿದೆ ಅದು ಭಾವ. ಇನ್ನು ಪ್ರೇಮ ಬಂತು, ಕೃಷ್ಣ ಪ್ರೇಮ ಅಂದರೆ ಭಾವದವರೆಗೆ ನಮ್ಮ ಒಂದು ಪ್ರಯತ್ನ ಆ ಭಾವ ಹಂತದವರೆಗೆ, ಆದರೆ ಪ್ರೇಮ ಹಂತ ಕೃಷ್ಣನ ಕರುಣೆ. ಸೊ ಆದ್ದರಿಂದ ನಮ್ಮ ಎಂಡಿವರ್ಸ್ ಎಫರ್ಟ್ಸು ಎಲ್ಲಿವರೆಗೆ, ಭಾವ, ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಅದು ನಮ್ಮ ಪ್ರಯತ್ನ. ಆದರೆ ಕೃಷ್ಣನ ಕರುಣೆ ಪ್ರೇಮ. ಸೊ ಪ್ರೇಮ ಅಂದರೆ ಕೃಷ್ಣನ ಆ ಲೋಕದಲ್ಲಿ ಕೃಷ್ಣ ಆ ಒಂದು ಭಾವ ರಸವನ್ನು ವಿನಿಮಯ ಮಾಡ್ತಾನೆ. ತಂದೆಯಾಗಿಯೋ, ತಾಯಿಯಾಗಿಯೋ, ಅಥವಾ ದಾಸನಾಗಿಯೋ, ಅಥವಾ ಸಖನಾಗಿಯೋ, ಗೆಳೆಯನಾಗಿಯೋ, ಅಥವಾ ಅಂದರೆ ಮಧುರ ಪ್ರೇಮದಲ್ಲಿಯೋ ಯಾವ ರೀತಿ ರಸ ನಮಗೆ ಯಾವ ರೀತಿ ಬೇಕೋ ಆ ರೀತಿ ರಸ ವಿನಿಮಯ ಭಗವಂತ ಮಾಡ್ತಾನೆ. ಅದು ಇದು. ಈಗ ಇನ್ನೊಂದು ನಾವಿಲ್ಲಿ ನೋಡೋಣ, ಬ್ರಾಹ್ಮಣ ಮತ್ತು ಚಮ್ಮಾರನ ಕತೆ. ಸೊ ಇಲ್ಲಿ ಬ್ರಾಹ್ಮಣ ಚಮ್ಮಾರನ ಕತೆ ಅಂದರೆ ಏನು ಅಂತಂದರೆ, ಒಂದು ಬ್ರಾಹ್ಮಣ ತುಂಬ ಇದನ್ನು ಮಾಡ್ತಾ ಇರ್ತಾರೆ, ಬ್ರಾಹ್ಮಣಿಕಲ್ ಆ್ಯಕ್ಟಿವಿಟೀಸು. ಬ್ರಾಹ್ಮಣಕ್ಕೆ ಅಂದ ಎಲ್ಲ ಯಜನ್ ಪಠನ್ ಪಾಠನ್ ದಾನ ಪ್ರತಿಗ್ರಹಣ ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ವೇದ ಪಾಠಗಳನ್ನು ಮಾಡೋದು, ಮತ್ತು ಅದನ್ನು ಯಜ್ಞ ಯಾಗಾದಿಗಳನ್ನು ಮಾಡಿಸೋದು ಎಲ್ಲ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಒಬ್ಬ ಚಮ್ಮಾರ ಇದ್ದಾನೆ. ಇಲ್ಲಾಗಿತ್ತು ನಾರದರು, ನಿಮಗೆಲ್ಲ ಗೊತ್ತಿದೆ ನಾರದರು. ಅವ್ರು ಏನು ಮಾಡ್ತಾರೆ, ಬರ್ತಾರೆ. ಆ ನಾರದರು ಬಂದರೆ ಇವರು ನಮಸ್ಕಾರ ಮಾಡಿ, ಈ ಬ್ರಾಹ್ಮಣ ಕೇಳ್ತಾನೆ, ನನಗೆ ನಮಸ್ಕಾರ ಮಾಡಿ ಆದರ ಮಾಡಿ ಅವ್ರಿಗೆ ಹೇಳ್ತಾನೆ, ನೀವು ಅವ್ರಿಗೆ ಗೊತ್ತುಂಟು ನಾರದರಿಗೆ, ಅಂದರೆ ನಾರದರು ಅವರಿಗೆ ಭಗವಂತನನ್ನು ಮೀಟ್ ಆಗಲಿಕ್ಕೆ ಹೋಗ್ತಾರೆ ವೈಕುಂಠ ಲೋಕಕ್ಕೆ, ಎಲ್ಲ ಗೊತ್ತು. ಅವಾಗೆ ಹೇಳ್ತಾರೆ, ಬ್ರಾಹ್ಮಣ ಕೇಳ್ತಾನೆ, ನಾರದರೇ ನೀವು ಈ ಸರಿ ವಿಷ್ಣು ಹತ್ರ ಇದರ ನಾರಾಯಣನ ಹತ್ರ ಹೋದರೆ ನೀವು ನಂಗೆ ಕೇಳಿ, ನನಗೆ ಯಾವಾಗ ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಿಕ್ಕತ್ತೆ, ಎಷ್ಟು ಸಮಯ ಇದೆ ನನಗೆ ಅಂತ. ಆಮೇಲೆ ಚಮ್ಮಾರನ ಹತ್ರ ಆಯಿತು ಅಂತ ಹೇಳಿದ್ರು. ಆಮೇಲೆ ಚಮ್ಮಾರನ ಹತ್ರ ಹೋದರು. ಚಮ್ಮಾರನು ಅದೇ ಪ್ರಶ್ನೆ ಕೇಳ್ತಾರೆ, ನನಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ನಮ್ಮ ಮುಂದೆ ಯಾವಾಗ, ಎಷ್ಟು ಜನ್ಮದಲ್ಲಿ ಏನು ಅಂತ ಕೇಳ್ಕೊಂಡು ಬಾ. ಸೊ ಈಗ ಎಸ್ ಅಂತ ಹೇಳ್ತಾರೆ ನಾರದರು ಹೋಗ್ತಾರೆ ನಾರಾಯಣನ ಹತ್ರ ಹೋದಾಗೆ ನೋಡಿ, ಅಲ್ಲಿ ಬ್ರಾಹ್ಮಣ ಒಬ್ಬ ಇದ್ದಾನೆ, ಅವನು ಈ ಥರ ಕೇಳ್ತಾ ಇದ್ದಾನೆ. ಆಮೇಲೆ ಚಮ್ಮಾರ ಇದ್ದಾನೆ, ಇನ್ನೂ ಅವನು ಅದೇ ಥರ ಕೇಳ್ತಾನೆ. ಹಾಗಾದರೆ ನಾರಾಯಣ ಹೇಳ್ತಾರೆ, ಆ ಬ್ರಾಹ್ಮಣನಿಗೆ 200 ಜನ್ಮ ಬೇಕು ನನ್ನ ಹತ್ರ ಬರಲಿಕ್ಕೆ ಹೇಳ್ತಾರೆ ವೈಕುಂಠಕ್ಕೆ. ಚಮ್ಮಾರನ ಇಡೀ ಜನ್ಮ ಮುಗಿದ ಮೇಲೆ ಅವನು ಈ ಶರೀರ ಅಂತ್ಯ ಆದಮೇಲೆ ಅವನು ನಮ್ಮ ಹತ್ರ ಬರ್ತಾನೆ, ನನ್ನ ಹತ್ರ ವೈಕುಂಠಕ್ಕೆ ಬರ್ತಾನೆ ಅಂತ. ಇದು ಹೋಗಿ ನಾರದರಿಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಇದು ಹೇಗಪ್ಪ, ಈ ಬ್ರಾಹ್ಮಣ ನೋಡಿದರೆ ಕಟ್ಟ ಬ್ರಾಹ್ಮಣ ಎಲ್ಲದನ್ನು ಮಾಡ್ತಾ ಇದ್ದಾರೆ, ಅವನಿಗೆ ಯಾಕೆ 200 ಜನ್ಮ ಬೇಕು, ಇವರಿಗೆ ಯಾಕೆ ಚಮ್ಮಾರನಿಗೆ ಇದು ಬೇಕು ಅಂತ. ಸೊ ಹಾಗೆ ಇಲ್ಲಿ ಬಂದ್ಕೊಂಡು ಅವ್ರಿಗೆ ಆಶ್ಚರ್ಯ ಆಯ್ತು, ಏನು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾರೆ ನಾರದರ ಹತ್ರ. ನಾರದರು ಹೇಳ್ತಾರೆ, ನೋಡು ಅವ್ರ ಹತ್ರ ಹೋಗೊಂದು ಪ್ರಶ್ನೆ ಕೇಳು, ಈಗ ಅಲ್ಲಿ ವೈಕುಂಠಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ನಾರಾಯಣ ಏನು ಮಾಡ್ತಾ ಇದ್ದ, ನಾರಾಯಣ ಹೀಗೆ ಹೇಳು ನೀನು, ನಾರಾಯಣ ಆ ಸೂಜಿ ಆ ಕಣ್ಣೊಳಗೆ ಆನೆಯನ್ನು ಪೋಣಿಸ್ತಾ ಇದ್ದ ಅಂತ ಹೇಳ್ಬಿಡು ಅವರಿಬ್ಬರಿಗೂ ಅಂತ ಹೇಳ್ತಾ. ಆಯಿತು, ಅದೇ ಇದೇನು ಪ್ರಶ್ನೆಪ್ಪ ಕೇಳಬೇಕು ನಾನು ಅಂತ ಹೇಳ್ಕೊಂಡು ನಾರದರು ಬರ್ತಾರೆ, ಬ್ರಾಹ್ಮಣನ ಹತ್ರ ಹೇಳ್ತಾರೆ. ಬ್ರಾಹ್ಮಣ ಹೇಳ್ತಾನೆ, ನಾರದರೇ ನೀವು ವೈಕುಂಠಕ್ಕೆ ಹೋಗಿದ್ರಲ್ಲ, ಏನು ಹೇಳಿದ್ರು ನಾರಾಯಣ ಹೇಳಿದ್ರು, ನೋಡು ಇಲ್ಲಿ ಅವರು ಏನು ಮಾಡ್ತಾ ಇದ್ರು, ನಾರಾಯಣ ಅದೇ ಆ ಸೂಜಿ ಕಣ್ಣೊಳಗೆ ಇದನ್ನು ಮಾಡ್ತಾ ಇದ್ರು, ಅಂದರೆ ಆನೆಯನ್ನ ಪೋಣಿಸ್ತಾ ಇದ್ರು ಅಂತ. ಇದನ್ನು ಕೇಳಿದ್ದೇ ಏನಾಯ್ತು ಅಂತಂದರೆ, ಬ್ರಾಹ್ಮಣನಿಗೆ ಅಯ್ಯೋ ಅದು ಏನು ಅದೆಲ್ಲ ಭ್ರಮೆ, ಆ ಥರ ಎಲ್ಲ ಹೇಗಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ರು ಬ್ರಾಹ್ಮಣ. ಸೊ ಅವರು ಒಪ್ಕೊಳ್ಳೇ ಇಲ್ಲ. ಈಗ ಚಮ್ಮಾರನ ಹತ್ರ ಹೋಗ್ತಾರೆ. ಚಮ್ಮಾರನು ಕೇಳ್ತಾನೆ, ವೈಕುಂಠಲ್ಲಿ ಹೋಗಿದ್ರಲ್ಲ ನಾರದ್ರೆ, ಅವರು ನಾರಾಯಣ ಏನು ಮಾಡ್ತಾ ಇದ್ರು, ನಾರಾಯಣ ಅದೇ ಆ ಸೂಜಿ ಕಣ್ಣೊಳಗೆ ಆ ಆನೆಯನ್ನು ಹಾಕ್ತಾ ಇದ್ರು. ಹೌದು ಹೇಳ್ತಾರೆ, ಹೌದು ಹೇಗೆ ಸಾಧ್ಯ ಅಂತ ಕೇಳಿದಾಗ ನಾರದರೇ ಚಮ್ಮಾರನಿಗೆ ಕೇಳ್ತಾರೆ. ನಾರದ ಹೌದು, ಅವನು ಭಗವಂತ ಏನು ಬೇಕಾದ್ರೂ ಮಾಡಬಲ್ಲ, ಅವನಿಗೆ ಯಾವುದನ್ನು ಬೇಕು ಮಾಡಲಿಕ್ಕೂ ಕೂಡ ಅವನಿಗೆ ಯಾವುದನ್ನೇ ಮಾಡಬಹುದು. ಅವನು ಆ ಸೂಜಿ ಒಳಗೆ ಇದನ್ನ ಪೋಣಿಸೋದು ಯಾಕೆ, ಈ ಸಣ್ಣ ಆಲದ ಮರದ ಬೀಜದಲ್ಲಿ ದೊಡ್ಡ ಆಲದ ಮರವನ್ನೇ ಸೃಷ್ಟಿ ಮಾಡಬಹುದು ಅವನಿಗೆ.
ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ದ. ಆಗ ನಾರದರಿಗೆ ಅರ್ಥ ಆಯ್ತು, ಇದ್ರಲ್ಲಿ ಏನು ಅಂತಂದ್ರೆ ಇವನಿಗೆ ಶ್ರದ್ಧೆ ಇಲ್ಲ, ಬ್ರಾಹ್ಮಣನಿಗೆ ಅಲ್ಲಿ ಇವರಿಗೆ ಶ್ರದ್ಧೆ ತುಂಬಾ ಉಂಟು ಭಗವಂತನ ಮೇಲೆ. ಸೊ ಅದು ಬಹಳವಾದ ಒಂದು ವಿಚಾರ. ಸೊ ಹಾಗಾಗಿ ಇನ್ನೊಂದು ವಿಚಾರ ನಾವಿಲ್ಲಿ ಇವತ್ತು ತಿಳ್ಕೊಳ್ಳೋಣ, ನಾವು ನಮ್ಮ ಭಕ್ತಿ ಸೇವೆಯನ್ನು ಯಾವಾಗ ಪ್ರಾರಂಭಿಸಬೇಕು ಅಂತ. ಸೊ ಹಾಗಾಗಿ ಈಗ ನೀವು ಭಕ್ತಿ ಸೇವೆಯನ್ನು ಯಾವಾಗ ಪ್ರಾರಂಭಿಸಬೇಕು ಅಂದ್ರೆ ಉತ್ತರ ಏನ್ ಹೇಳ್ತೀರಿ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ನಾವು ಭಕ್ತಿ ಸೇವೆಯನ್ನು ಯಾವಾಗ ಪ್ರಾರಂಭ ಮಾಡ್ಬೇಕಾಗಾದ್ರೆ? ಹರೇ ಕೃಷ್ಣ, ಹರೇ ಯಾವಾಗ ಕೃಷ್ಣ, ಬೇಕಾದ್ರೂ ಕೇಳ್ತಾ ಪ್ರಾರಂಭ ಉಂಟಾ? ನಾವ್ ಯಾವಾಗ ಬೇಕಾದ್ರೂ ಪ್ರಾರಂಭ ಮಾಡ್ಬೋದಲ್ವ? ಚಿಕ್ಕ ಮಗು ಯಾವಾಗ ಇರುವಾಗ್ಲೇ ಬೇಕಾದ್ರೂ ಪ್ರಾರಂಭ ಚಿಕ್ಕ ಮಾಡ್ಬೋದು. ವಯಸ್ಸಿನಿಂದ ಪ್ರಾರಂಭ ಮಾಡ್ಬೇಕು ಮಾತಾಜಿ. ಯಾಕಾಗಿ ಚಿಕ್ಕ ವಯಸ್ಸಿಂದ ಮಾಡ್ಬೇಕು ಪ್ರಾರಂಭ? ಸೊ ಹಾಗಾಗಿ ಇಲ್ಲಿ ಪ್ರಾರಂಭ ಯಾವಾಗ ಮಾಡ್ಬೇಕು ಅಂತ ನೋಡಿ, ಈ ಭಕ್ತಿ ಸೇವೆಯನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಹೌದು. ಆದ್ರೆ ಇಲ್ಲಿ ಏನು ತಿಳ್ಕೊಬೇಕು ಅಂದ್ರೆ ಕೌಮಾರಂ ಆಚರತೆ ಪ್ರಜ್ಞಃ ಅಂದ್ರೆ ಇಲ್ಲಿ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಮಾಡ್ಬೇಕಂತ. ಯಾಕೆ? ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಒಂದು ರೀತಿ ಬೇಗ ಅದ್ರ ಸಂಸ್ಕಾರ. ಇಲ್ಲಿ ನೋಡಿ ಹೇಗೆ ಈ ಚಿಕ್ಕ ಮಗು ನೋಡಿದೀರಾ ಇಲ್ಲಿ? ಹರೇ ಕೃಷ್ಣ, ನೋಡಿದೀರಾ ಇಲ್ಲಿ ಚಿಕ್ಕ ಮಗುವನ್ನ ನೋಡ್ತಾ ಇದೀವಿ ಕೊರಳಿಗೆ ಹೇಗೆ ಹಾಕೊಂಡಿದೆ? ನೋಡ್ತಾ ಇದೀವಿ ಮಾತಾಜಿ. ಕೊರಳಿಗೆ ಹೇಗೆ ಹಾಕೊಂಡಿದೆ, ಹಣೆಗೆ ಇಲ್ಲಿ ಇದನ್ನ ತಿಲಕ ಇಟ್ಕೊಂಡಿದೆ, ಕೊರಳಿಗೆ ಇದೆಲ್ಲ ಹಾಕೊಂಡಿದೆ, ತುಳಸಿ ಮಾಲೆ, ಆಮೇಲೆ ಪುಸ್ತಕ ಬೇರೆ ಎದುರಿಗೆ ಇಟ್ಟಿದ್ದಾರೆ. ಸೊ ಅದು ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ. ಯಾಕೆ? ಅದು ಸಂಸ್ಕಾರ ಬಂದಾಗ ಅವರಿಗೆ ನಿಧಾನವಾಗಿ ಆಗತ್ತೆ. ಮತ್ತೆ ಜೀವನವಿಟ್ಟಡಿ ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ಲಿ ಸಮಯ ಅಂದ್ರೆ ಕಳಿಲಿಕ್ಕೆ ಆಗತ್ತೆ, ಭಗವಂತನ ನೆನಪು ಮಾಡ್ಲಿಕ್ಕೆ ಆಗತ್ತೆ. ಸೊ ಹಾಗಾಗಿ ಕೌಮಾರಂ ಆಚರತೆ ಪ್ರಜ್ಞಾ ಅಂತ ಹೇಳಿದ್ರು. ಆದರೆ ಏನು, ಯಾವಾಗ ಬಂದ್ರು ಕೃಷ್ಣ ಯಾವಾಗಲೂ ಅವಕಾಶ ಕೊಟ್ಟೆ ಕೊಡ್ತಾನೆ. ಅಂದ್ರೆ ಟೈಮು ಏನು ಮಿಂಚೆ ಹೋಗಿದ್ದಕ್ಕೆ ಏನು ಚಿಂತೆ ಮಾಡಿ ಫಲ ಇಲ್ಲ. ನಮ್ಗೆ ಇಷ್ಟು ಲೇಟ್ ಸಿಕ್ತಲ್ಲಪ್ಪ, ನಾವ್ ಏನ್ ಮಾಡೋದು? ಹಾಗೇನಿಲ್ಲ. ಯಾಕೆ ಅಂತಂದ್ರೆ ಯಾವಾಗ ಸಿಕ್ಕಿದ್ರು, ಎಷ್ಟು ಪರ್ಸೆಂಟೇಜ್ ಮಾಡಿದ್ರು ಅಲ್ಲಿ ಅದಕ್ಕೆ ನಾಶ ಇಲ್ಲ ಕೃಷ್ಣ ಪ್ರಜ್ಞಾ ಭಕ್ತಿ ಸೇವೆಗೆ. ಯಾಕೆ? ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸೊ ಸ್ವಲ್ಪವೇ ಮಾಡಿದ್ರು, 1% ಮಾಡಿದ್ರು ಕೃಷ್ಣ ಪ್ರಜ್ಞೆ ಮುಂದಿನ ಜನ್ಮಕ್ಕೆ ಕ್ಯಾರಿ ಓವರ್ ಆಗತ್ತೆ. ಸೊ ಭೌತಿಕದಲ್ಲಿ ನಾವು ಏನ್ ಮಾಡಿದ್ರೆ, ಭೌತಿಕದಲ್ಲಿ ನಾವು ಎಷ್ಟೇ ಯಾವುದೇ ಒಂದು ಕೋರ್ಸ್ ಮಾಡಲಿ ಅಥವಾ ಇದು ಮಾಡಲಿ, ಅಲ್ಲಿ ಸರಿಯಾಗಿ ಎಲ್ಲ ಈಗ ನಾವು ಇಂಜಿನಿಯರಿಂಗ್ ಡಿಗ್ರಿ ಪಡಿಬೇಕಾದ್ರೆ 8 ಸೆಮಿಸ್ಟರ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಇರುತ್ತೇನಾ? 7 ಸೆಮಿಸ್ಟರ್ ಪಾಸ್ ಆಗಿದ್ದೇವೆ, 8ನೇ ಸೆಮಿಸ್ಟರ್ ಪಾಸ್ ಆಗದೆ ಇಲ್ಲ, ಡಿಗ್ರಿ ಕೊಡ್ತಾರಾ? ಇಲ್ಲ, ಆಯ್ತಾ? ಕೊಡೋದಿಲ್ಲ. ಸೊ ಆ ಭೌತಿಕದಲ್ಲಿ 100% ಅಚೀವ್ ಆಗಬೇಕು. ಆದರೆ ಇದು ಕೃಷ್ಣ ಪ್ರಜ್ಞೆ, ಅದು ಭೌತಿಕ ಅಲ್ಲ, ಅದು ದಿವ್ಯವಾದದ್ದು. ಸೊ ಅಲ್ಲಿ ನಾವು ಸ್ವಲ್ಪವೇ ಮಾಡಿದ್ರು ಅದು ಭಗವಂತನ ಅಕೌಂಟಲ್ಲಿ ಇರುತ್ತೆ, ಕೃಷ್ಣ ಅದರ ಅಕೌಂಟ್ ಇಟ್ಟಿರ್ತಾರೆ. ಮುಂದಿನ ಜನ್ಮದಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಡ್ತಾರೆ. ಆದರೆ ಮುಂದಿನ ಜನ್ಮಕ್ಕಾಗಿ ಯಾಕೆ ನಾವು ಕಾಯಬೇಕು? ಮುಂದಿನ ಜನ್ಮ ಮನುಷ್ಯರ ಜನ್ಮ ಸಿಕ್ಕುತ್ತೆ ಅಂತ ಏನು ಗ್ಯಾರಂಟಿ ಇದೆ? ಮತ್ತೆ ನಾವು ಯಾಕೆ ಮತ್ತೆ ಈ ಐಹಿಕ ಪ್ರಪಂಚದಲ್ಲಿ ಹುಟ್ಟಿ ಬರಬೇಕು? ದುಃಖಾಲಯ ಶಾಶ್ವತ. ಸೊ ಅದಕ್ಕೆ ನಾವು ಮುಂಚೆನೇ ಮಾಡಿಕೊಂಡ್ರೆ ನಮಗೆ ಇಷ್ಟೊಂದು ಅವಕಾಶ ಸಿಕ್ಕುತ್ತೆ. ಇಷ್ಟೆಲ್ಲ ಕೆಲವರು ಏನು ಹೇಳ್ತಾರೆ, ಅಯ್ಯೋ ಈಗಲೇ ಯಾಕಪ್ಪ ಭಗವದ್ಗೀತೆ, ಈಗಲೇ ಯಾಕಪ್ಪ ಹರೇ ಕೃಷ್ಣ ಜಪ ಮಾಡೋದು, ನಾವೇನು ಚಿಕ್ಕವರು, ಮುದುಕರಾದ್ಮೇಲೆ ಎಲ್ಲ ಮುಗಿದ ಮೇಲೆ ಸಾಯುವಾಗ ಒಂದು ಸ್ವಲ್ಪ ಸಮಯ ಮುಂಚೆ ನಾವು ಮಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ಹರೇ ಕೃಷ್ಣ, ಹಾಗಂತ ಹೇಳುದಿಲ್ವಾ? ಹೌದು ಮಾತಾಜಿ, ಎಲ್ರು ಹಾಗೆ ಹೇಳೋದು. ಹಾಗೆ ಹೇಳ್ದ. ಆದ್ರೆ ಇಲ್ಲಿ ನೋಡಿ, ಶೀಲ ಪ್ರಭುಪಾದರು ಅವ್ರು ಚಿಕ್ಕದಿದ್ದಾಗ ಅವ್ರ ತಂದೆ ಅಲ್ಲಿ ನೋಡಿ ರಾಧಾ ಗೋವಿಂದರದ ಪೂಜೆ ಮಾಡುದು, ವ್ರತ ಎಳೆಯುವುದು, ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಟ್ರು. ಯಾಕೆ? ಅದು ಅವರು ವೈಷ್ಣವರು. ಸೊ ಆದ್ದರಿಂದ ವೈಷ್ಣವರ ಕುಟುಂಬದಲ್ಲಿ ಹುಟ್ಟಿದವರಿಗೆ ಅವರಿಗೆ ಚಿಕ್ಕಂದಿನಿಂದಲೇ ಕೃಷ್ಣ ಪ್ರಜ್ಞೆ ಸಿಗ್ತದೆ. ಸೊ ಹಾಗಾಗಿ ಇದು ನಮಗೆ ಕೌಮಾರಂ ಆಚರತೆ ಪ್ರಜ್ಞಾ. ಇಲ್ಲಿ ನೋಡಿ, ಕುಂತಿಯ ಮಗನಾದ ಅರ್ಜುನನೇ ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಇದನ್ನು ನಾವು ನೋಡಿದ್ವಿ 8.6. ಈಗ 8.7 ಹೋಗೋಣ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುಧ್ಯ ಚ ಮಯಿ ಅರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯಸ್ಯ ಸಂಶಯ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯಗಳನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಅಂದ್ರೆ ಭಗವಂತನನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಅರ್ಜುನನ ಮುಖಾಂತರ ಇದನ್ನ ನಮಗೆ ಹೇಳಿದ್ದಾನೆ ಕೃಷ್ಣ. ಏನಂತ ಹೇಳಿದ್ದಾನೆ ನೋಡಿ,
ಅವರು ಅರ್ಜುನ ಇಲ್ಲಿ ಅರ್ಜುನನಿಗೆ ಅಥವಾ ಇದಕ್ಕೆ ಯುದ್ಧ ಮಾಡು ಅಂತಲೇ ಹೇಳ್ತಾ ಇದ್ದಾರೆ, ಯುದ್ಧ ಬಿಡು ಅಂತ ಹೇಳ್ತಾ ಇಲ್ಲ. ಹಾಗೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾಕಿದ್ದೀನಿ ಮಾತಾಜಿ, ಲಿಂಕ್ ಚೆಕ್ ಮಾಡಕ್ಕೆ ಹೇಳಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಾ ಉಂಟಾ? ಕೇಳ್ತಿದೆ ಮಾತಾಜಿ, ಈಗ ಕೇಳ್ತಿದೆ ಮಾತಾಜಿ. ಲೈಟ್ ಹೋಗಿದೆ. ಹರೇ ಕೃಷ್ಣ, ಲೈಟ್ ಹೋಗಿದೆ, ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಹೋಸ್ಟ್ ನಾನ್ ಆಗ್ಬಿಟ್ಟಿದ್ದೀನಿ, ನಿಮ್ಗೆ ಕಳಿಸ್ತೀನಿ ಮಾತಾಜಿ. ಇಲ್ಲ ಹೋಸ್ಟ್ ಆದ್ರೂ ಏನು ತಮಗೆ ಇಲ್ಲಿ ಲೈಟ್ ಇಲ್ಲ ಮಾತಾಜಿ. ಇಲ್ಲಿ ನನಗೆ ನೀವು ಶೇರ್ ಮಾತಾಜಿ. ಮಾಡಿದ್ರು ಅಡ್ಡಿಲ್ಲ, ನನ್ಗೆ ಇಲ್ಲಿ ಲೈಟ್ ಇಲ್ಲ ಮಾತಾಜಿ. ಆಯ್ತಾ? ಮಾತಾಜಿ. ಲೈಟ್ ಇಲ್ಲ, ಲೈಟ್ ಇಲ್ಲ. ಇಲ್ಲಿ ಶೇರ್ ಮಾಡೋದು ಹೇಗೆ ಅಂತ ನನಗೂ ನಿಮಿಷ. ಹೋಸ್ಟ್ ನಂಗೆ ಕೊಡ್ತೀರಾ? ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಹೋಸ್ಟ್ ಕೊಡ್ತೀರಾ? ಆ ಮಾತಾಜಿ ಕೊಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಅದೇ ಇದು ರೆಕಾರ್ಡಿಂಗ್ ನಡೀತಾ ಇದೆಯಾ? ಹರೇ ಕೃಷ್ಣ. ಆ ರೆಕಾರ್ಡಿಂಗ್ ನಡೀತಾ ಇದೆ ಮಾತಾಜಿ. 1 ಮಿನಿಟ್, ನಾನು ಬರ್ತೇನೆ. ಇಲ್ಲಿ ಲೈಟು ಹೋಗಿದೆ. ಮಾತಾಜಿ ನನ್ಗೆ ಆಗ್ತಾ ಇಲ್ಲ ಶೇರ್ ಮಾಡ್ಲಿಕ್ಕೆ. ಹರೇ ಕೃಷ್ಣ. ಆಯ್ತಾ? ಇಲ್ಲಿ ಏನಾಗ್ತದೆ ಅಂದ್ರೆ ನನ್ಗೆ ಮೊಬೈಲ್ ಅಲ್ಲಿ ಶೇರ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಹರೇ ಕೃಷ್ಣ, ನಾನು ಹೇಳ್ತೇನೆ ಕೇಳಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅರ್ಜುನನಿಗೆ ಅಂತಂದ್ರೆ, ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯುದ್ಧ ಬಿಡು ಅಂತ ಹೇಳ್ತಾ ಇಲ್ಲ, ಯುದ್ಧ ಮಾಡು, ಜೊತೆಗೆ ನನ್ನನ್ನು ಕೃಷ್ಣನ ರೂಪದಲ್ಲಿ ನನ್ನನ್ನು ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಾರೆ. ಮಾಂ ಅನುಸ್ಮರ ಯುದ್ಧಚ. ಇದು ಬಹಳ ಮುಖ್ಯವಾದ ಇನ್ಸ್ಟ್ರಕ್ಷನ್ ನಮಗೆ. ಏನಂದ್ರೆ ನಮಗೆ ಭಗವದ್ಗೀತೆಯನ್ನ ನಾವು ಭಗವಂತನನ್ನ ಸ್ಮರಿಸಬೇಕು, ಆದರೆ ನಮ್ಮ ಈ ಒಂದು ಕರ್ತವ್ಯವನ್ನ ಬಿಡಬಾರ್ದು. ಒಂದ್ ನಿಮಿಷ ನೋಡ್ತೇನೆ, ಇದು ಬಂತು ಕಾಣ್ತೇನೆ. ಕೃಷ್ಣ.
ಜಾಯ್ನ್ ಆಗಿದ್ದೇನೆ. ಪೋಸ್ಟ್ ಮಾಡ್ತೀರಾ? ಮಾತಾಜಿ, ಇದು ಮಲ್ಲಿಕಾ ಎಂ ಅಂತಿದೆ, ಅದಕ್ಕೆ ಮಾಡಿ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಅರೆ